ಭಯಾನಕ ರಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ವೀಕ್ಷಕರೇ, ಈಗಾಗಲೇ ನೀವು ಗಮನಿಸಬಹುದು ಒಂದಷ್ಟು ಪ್ರದೇಶಗಳಲ್ಲಿ ನೆರೆ ಆವೃತ ಆಗಿತ್ತು. ಆದರೆ ಜಲಾವೃತಗೊಂಡ ನಂತರ ತದನಂತರ ಆಗಿರುವಂಥ ಎಫೆಕ್ಟ್ಗಳು ಏನು ಅಥವಾ ತೊಂದರೆಗಳು ಏನು ಅನ್ನುವಂಥದ್ದು ಕೂಡ ಗಮನಿಸೋಣ. ಇದೀಗ ಅದಕ್ಕೆ ಸಂಬಂಧಿಸಿದಂಥ ಒಂದು ವರದಿ ಕೂಡ ಇದೆ. ವರದಿಯನ್ನು ಕೂಡ ನೋಡಿಕೊಂಡು ಮತ್ತಷ್ಟು ವಿಚಾರಗಳನ್ನು ಕೂಡ ಮಾತಾಡ್ತೀನಿ. ಆ ವರದಿಯಲ್ಲಿ ಇರುವಂಥ ಮೂಲ ಉದ್ದೇಶಗಳು ಏನು ಅನ್ನುವಂಥದ್ದು ನೀವು ಗಮನಿಸಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಂದು ಸೇತುವೆ ಕುಸಿದು ಬಿದ್ದಿರುವಂಥದ್ದನ್ನು ಕೂಡ ಗಮನಿಸಿರಬಹುದು. ಅದಕ್ಕೆ ಸಂಬಂಧಿಸಿದಂತೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಅಂಥದ್ದೇ ಪ್ರಮೇಯವನ್ನು ಇದೀಗ ಕಿರು ಸೇತುವೆ ಆ ಬಾಧೆಯನ್ನು ಕೂಡ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತ ಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು. ಅದರ ಬಗ್ಗೆ ವರದಿ ಇದೆ. ವರದಿಯನ್ನು ನೋಡಿಕೊಂಡು ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ. ಭಾರಿ ಮಳೆ ಮತ್ತು ನೆರೆಯ ಕಾರಣದಿಂದ ಕೈಪುಂಜಾಲು ಬಟತೋಟ ಸೇತುವೆಯಲ್ಲಿ ಬಿರುಕು ಕಾಣಿಸಿದ್ದು ಮಧ್ಯಭಾಗದ 2 ಪಿಲ್ಲರ್ಗಳು ನದಿಯೊಳಗೆ ಕುಸಿತಕ್ಕೊಳಗಾಗಿದ್ದು ಭಾರಿ ಅಪಾಯದ ಮುನ್ಸೂಚನೆಯನ್ನ ನೀಡುತ್ತದೆ. ಪುರಸಭಾ ವ್ಯಾಪ್ತಿಯ ಉಳ್ಯಾರಗೋಳಿ ಗ್ರಾಮದ ಕೈಪುಂಜಾಲು ಬಟತೋಟ ಸೇತುವೆಯು 1996ರಲ್ಲಿ ನಿರ್ಮಾಣಗೊಂಡಿದ್ದ ಸೇತುವೆ. ಪಾಂಗಳ ಮತ್ತು ಮಟ್ಟು ನಡುವಿನ ಪ್ರಮುಖ ಸಂಪರ್ಕವಾಗಿರುವ ಈ ಸೇತುವೆ ಸುಮಾರು 150ಕ್ಕೂ ಅಧಿಕ ಮನೆಗಳು ಇಲ್ಲಿವೆ. ಇಲ್ಲಿನ ಜನರಿಗೆ ಈ ಸೇತುವೆಯೇ ಪ್ರಧಾನ ಸಂಪರ್ಕ ಕೊಂಡಿ. ನಮ್ಮದು ಈ ಕೈಪುಂಜಾಲು ಬಟತೋಟ ಸೇತುವೆ ಮೊನ್ನೆ ಮಳೆ ಮತ್ತು ನೆರೆ ಬಂದಾಗ ತುಂಬ ಅಪಾಯದ ಸ್ಥಿತಿಯಲ್ಲಿದೆ. ಅದು ತುಂಬ ಮಧ್ಯದಲ್ಲಿ ತುಂಬ ಕುಸಿತಾ ಇದೆ. ಸಾಧಾರಣ ಒಂದು 20-21 ವರ್ಷ ಆಯಿತು ಈ ಬ್ರಿಡ್ಜ್ ಮಾಡಿ. ಅದು ಮಾಡಿದ ಸ್ವಲ್ಪ ಸಮಯದಲ್ಲೇ ಅದು ಅದರ ಸ್ಥಿತಿ ಸ್ವಲ್ಪ ಶೋಚನೀಯ ಆಗಿತ್ತು. ಇತ್ತೀಚೆಗೆ ಅದು ಪೂರ ಮಧ್ಯದಲ್ಲಿ ಕುಸಿದಿದೆ. ಅದು ಮತ್ತು ಏನಂದರೆ ಈಗ ಈ ಹೊಳೆ ಈ ಬದಿಯಲ್ಲಿರುವವರಿಗೆ ನಮಗೆ ಸಮುದ್ರ ಬದಿಗೆ ಪ್ರತಿದಿನ ಅಲ್ಲಿ ಹೋಗುವ ಶಾಲೆ ಮಕ್ಕಳಿಗೆ ಹೋಗಬೇಕು, ಮಗುವಿರು ಮೀನುಗಾರಿಕೆಗೂ ಹೋಗಬೇಕು, ಸ್ಥಳೀಯರು ಗದ್ದೆ ಕೆಲಸಕ್ಕೆ ಡೈರಿ ಹಾಲು ತಗೊಂಡು ಹೋಗಬೇಕು. ಪ್ರತಿಯೊಂದಕ್ಕೂ ಈ ಸಂಪರ್ಕ ಸೇತುವೆನೇ ಮುಖ್ಯ ನಮಗೆ ಇಲ್ಲಿಯವರೆಗೆ. ಮತ್ತಂದರೆ ಮೊನ್ನೆ ನೆರೆ ಆದಮೇಲೆ ಸ್ಥಳೀಯ ಶಾಸಕರು ಬಂದಿದ್ದರು, ತಹಸೀಲ್ದಾರ್ ಬಂದಿದ್ದರು, ಇಲಾಖೆ ಅಧಿಕಾರಿಗಳೆಲ್ಲ ಬಂದಿದ್ದರು. ಮತ್ತು ಇವರು ಪೊಲೀಸ್ ಅಧಿಕಾರಿಗಳು ಬಂದು ಬ್ಯಾರಿಕೇಡ್ ಕೂಡ ಹಾಕಿ ಹೋಗಿದ್ದಾರೆ. ಈ ಬ್ಯಾರಿಕೇಡ್ ಹಾಕಿ ನಮಗೆ ಬೇರೆ ವ್ಯವಸ್ಥೆ ಮಾಡಲಿಲ್ಲ. ನಮಗೆ ಆಚೆ ಹೋಗಲೇಬೇಕಾಗುತ್ತೆ ಸಮುದ್ರ ಬದಿಗೆ. ಈ ಫಿಶರೀಸ್ ಇದಕ್ಕೆ ಮಲ್ಪೆವರೆಗೆ ಹೋಗುವ ಮೀನುಗಾರಿಕೆಗೆ ಕೂಡ ಹೋಗಬೇಕು. ಮತ್ತು ನಮಗೆ ಪಾಂಗಳದಿಂದ ಈಚೆ ಬರಲಿಕ್ಕೆ ವಾಹನ ವ್ಯವಸ್ಥೆ ಏನಿಲ್ಲ. ಶಾಲಾ ಮಕ್ಕಳಿಗೆ ಎಲ್ಲ ಈ ಪಡುಬದಿಯಿಂದಲೇ ಎಲ್ಲ ಹೋಗಬೇಕು. ಶಾಲಾ ವಾಹನ ಕೂಡ ಅಲ್ಲಿಂದಲೇ ಬರ್ತದೆ. ಇದಕ್ಕೆ ಕೂಡಲೇ ಏನಾದರೂ ಬದಲಿ ವ್ಯವಸ್ಥೆ ಮಾಡಿದರೆ, ಹೊಸ ಸೇತುವೆ ಮಾಡಿದರೆ ಎಲ್ರಿಗೂ ಒಳ್ಳೆಯದು, ನಮಗೆ ಉಪಕಾರ ಆಗ್ತದೆ. ಈ ಸೇತುವೆಯಲ್ಲಿ ವಾಹನ ಸಂಚಾರ ಮತ್ತು ಜನರ ನಡೆದಾಡಲು ನಿರ್ಬಂಧ ಹೇರಿದ ತಹಶೀಲ್ದಾರ್ ಗುರುಸಿದ್ದಯ್ಯ ಮತ್ತು ಕಾಪು ಎಸ್ಐ ನಿತ್ಯಾನಂದ ಗೌಡ ಅವರು ಸೇತುವೆಯ 2 ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಇರಿಸಿ ಸಂಚಾರಕ್ಕೆ ನಿಷೇಧಿಸಿದೆ. ಆದರೆ ಬದಲಿ ವ್ಯವಸ್ಥೆ ಮಾಡಿದ ಅಧಿಕಾರಿಗಳು ಕೇವಲ ಬ್ಯಾರಿಕೇಡ್ ಇಟ್ಟು ಹೋಗಿದ್ದಾರೆ. ನದಿ ದಾಟಲು ದೋಣಿ ವ್ಯವಸ್ಥೆ ಮಾಡಿಕೊಡಬೇಕಾಗಿದೆ. ಈ ಬಗ್ಗೆ ಸ್ಥಳೀಯ ಪುರಸಭೆ ಕೂಡ ಗಮನ ಹರಿಸಬೇಕಾಗಿದೆ ಎಂಬುದು ಸ್ಥಳೀಯರ ಕೂಗು. ದೋಣಿಲಿ ಅಂದರೆ ಆಚೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೇತುವೆ ಬಂದ ಆದರೆ ಹೋಗ್ಬೋದಾಗ್ತದೆ. ಇಲ್ಲದಿದ್ದರೆ ಪಾಂಗಳಾಗಿ ಸುತ್ತಾಗಿ ತುಂಬ ಡಿಸ್ಟೆನ್ಸ್ ತಗೊಳ್ತದೆ ಕಾಲೇಜ್ಗೆ ಹೋಗಬೇಕಾದ್ರೆ, ಸ್ಕೂಲ್ಗೆ ಹೋಗಬೇಕಾದ್ರೆ. ನೆಕ್ಸ್ಟ್ ಇಲ್ಲಿ ಜಾಸ್ತಿ ಫಿಶರ್ಮ್ಯಾನ್ಸ್ಗಳು ಇರೋದು. ಹಾಗಾಗಿ ಅವರಿಗೆ ಬೆಳಿಗ್ಗೆ 5 ಗಂಟೆಗೆ ಹೋಗಬೇಕಾದ್ರೆ ಅವರಿಗೆ ತುಂಬ ಕಷ್ಟ ಆಗ್ತದೆ ಇಲ್ಲಿ ಹೋಗಬೇಕಾದ್ರೆ ಬೆಳಿಗ್ಗೆ. ಹಾಗಾಗಿ ಬೇಗ ಸೇತುವೆ ಸರ್ಕಾರ ಒಂದು ಮಾಡಿಕೊಡ್ಬೇಕಾಗಿ ನಮ್ಮೂರ ಪರವಾಗಿ ನಾನು ನೂತನ ಸೇತುವೆಗೆ ಶಿಲಾನ್ಯಾಸ ನಡೆದಿದೆ. ಆದರೆ ಮಳೆಗಾಲದ ಹಿನ್ನೆಲೆಯಲ್ಲಿ ಕಾಮಗಾರಿ ವಿಳಂಬವಾಗಬಹುದು. ಆದರೆ ಶೀಘ್ರವಾಗಿ ನದಿ ದಾಟಲು ದೋಣಿಯ ವ್ಯವಸ್ಥೆ ಒಂದು ಮಾಡಬೇಕಾಗಿದೆ. ತುರ್ತು ಸಂದರ್ಭ ನಮಗೆ ಉಪಯೋಗವಾಗುತ್ತದೆ ಎನ್ನುವುದು ಜನರ ಆಶಯ.
ಈ ಸೇತುವೆಯನ್ನ ಮೀನುಗಾರಿಕೆಗೆ ತೆರಳುವವರು, ಕೃಷಿಕರು, ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಈ ಸೇತುವೆಯನ್ನೇ ನಂಬಿಕೊಂಡಿದ್ದಾರೆ. ಈ ಸೇತುವೆ ತುಂಬಾ ಅನುಕೂಲಕರವಾಗಿದೆ. ಆದಷ್ಟು ಶೀಘ್ರದಲ್ಲಿ ಈ ಸೇತುವೆ ನಿರ್ಮಾಣವಾಗಲಿ ಎಂಬುದೇ ಗ್ರಾಮಸ್ಥರ ಆಶಯವಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಾಪು. ಎಸ್ ವೀಕ್ಷಕರೇ, ಈ ವರದಿಯನ್ನು ನೋಡ್ಕೊಂಡಿರ್ಬೋದು. ಸಮಸ್ಯೆಗಳ ಆಳ ಮತ್ತು ಅಲ್ಲಿ ಇರುವಂತ ನಿಜವಾದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಿರ್ಬೋದು ವೀಕ್ಷಕರೇ. ಎಸ್, ಇದರ ಅಪ್ಡೇಟ್ ಅನ್ನು ಕೂಡ ನೀಡ್ತೀನಿ, ಯಾಕಂದ್ರೆ ಸ್ಥಳೀಯರು ಕೂಡ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್, ಸ್ಥಳೀಯರಾದಂಥ ಯೋಗೀಶ್ ಪೂಜಾರಿ ಅವರು ಕೂಡ ಇದ್ದಾರೆ ನಮ್ಮ ಜೊತೆ, ಹಾಗೆಯೇ ರವಿ ಕೂಡ ಇದ್ದಾರೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಸ್ವಾಗತ ಸರ್ ಇಬ್ಬರಿಗೂ. ಎಸ್, ಈಗಾಗಲೇ ನೀವು ಗಮನಿಸಬಹುದು, ಬಹಳಷ್ಟು ಸಮಯದಿಂದ ಕೂಡ ಅಲ್ಲಿಯ ವಾಸ್ತವ್ಯ ಹೂಡಿದವರು ನೀವು, ಸ್ಥಳೀಯರು ಕೂಡ ಹೌದು. ಈ ಎಲ್ಲ ನೋವುಗಳನ್ನು ಕೂಡ ಬಹಳಷ್ಟು ಹತ್ತಿರದಲ್ಲಿ ನೋಡ್ತವ್ರು. ಹೇಗೆ ಅನಿಸ್ತಾ ಇತ್ತು? ಯಾಕಂದ್ರೆ ಒಂದು 21 ವರ್ಷಗಳಿಂದ ಕೂಡ ಈ ಸಮಸ್ಯೆ ಇತ್ತ, ಅಥವಾ ತದನಂತರ ಇದೀಗ ಬೆಳಕಿಗೆ ಬಂದಿರುವಂಥದ್ದು? ಎಷ್ಟು ಸಮಯ ಆಯ್ತು ಇದು ಕುಸಿದು ಅನ್ನುವಂಥದ್ದು ಯೋಗೀಶ್ ಅವರೇ? ಫುಲ್ಲು ಕುಸಿದಿದೆ, ಮೊನ್ನೆ ಮಳೆಗೇನೆ ಫುಲ್ ಕುಸಿದಿದೆ. ಆಗಲೇ ನಾನು ಎಚ್ಚೆತ್ಕೊಂಡದ್ದು. ಎಸ್, ಆದ ನಂತರ ಗೊತ್ತಾಗಿರುವಂಥದ್ದು, ಅಂದ್ರೆ ಆ ಮಳೆಗೆ, ಜಡಿ ಮಳೆಗೆ ಕುಸಿದಿರುವಂಥದ್ದು. ನೀರು ಬಂದು ಬಡಿದಿದೆ, ಅಷ್ಟು ಹೈಟ್ಗೆ ನೀರು ಬಂದು ಬಡ್ತಿರುವಂಥದ್ದು. ಎಸ್, ಇದಕ್ಕೆ ಮೂಲ ಕಾರಣ ಏನಾಗಿರ್ಬೋದು? ಈ ಮಳೆನೇ ಉದ್ದೇಶವ, ಅಥವಾ ಅಲ್ಲಿ ಮರಳುಗಾರಿಕೆ ಅನ್ನುವಂಥ ಮಾಫಿಯಾ ಏನಾದರೂ ನಡೀತಾ ಇತ್ತಾ ಈ ಹಿಂದೆ? ಮರಳುಗಾರಿಕೆ ಅಂದ್ರೆ ಮುಂಚೆ ಎಲ್ಲ ನಡ್ತಿತ್ತು, ಈಗ ಏನು ಇಲ್ಲ. ಮುಂಚೆ ಎಲ್ಲ ತೆಗ್ತಿದ್ರು ಮರಳು, ಈಗ ಅಷ್ಟು ಇದಿಲ್ಲ. ಅದರ ಬದಿಯಲ್ಲಿ ಮರಳುಗಾರಿಕೆ ನಡೀತಾ ಇಲ್ಲ ಅಂತ ಸಮಸ್ಯೆಗಳು ಏನಿಲ್ಲ ಅನ್ನೋದು. ಮತ್ತೊಂದು, ಈಗಾಗಲೇ ಗಮನಿಸಿರ್ಬೋದು, ಬಹಳಷ್ಟು ಜನರು ಕೂಡ ವಿದ್ಯಾರ್ಥಿಗಳಿದ್ದಾರೆ, ಒಂದಷ್ಟು ಮೊಗವೀರ ಸಮುದಾಯಕ್ಕೆ ಸೇರಿದಂಥ ಮೀನುಗಾರರು ಕೂಡ ಅದರಲ್ಲಿ ಗುರುತಿಸಿಕೊಂಡಂಥವ್ರು. ಬಹಳಷ್ಟು ಬೇಗನೆ ಅವರು ಮುಂಚಾನೆ ವೇಳೆ 3 ಗಂಟೆಗೆ ಒಂದು ತಾಸಿಗೆ ಕೂಡ ಎದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ, ಅದನ್ನೇ ಬಳಸ್ಕೊಳ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿದ್ರು. ಎಲ್ಲರೂ ಇದ್ರ ಬಗ್ಗೆ ಯಾಕೆ ಎಚ್ಚೆತ್ಕೊಂಡಿಲ್ಲ? ಅಂದ್ರೆ ಹೊಸ ಸೇತುವೆ ಬರುತ್ತೆ ಅನ್ನುವಂಥದ್ದು, ಅದು ಬರುವಂಥದ್ದು ಬಂದ ನಂತರ ಹೇಳ್ಬಹುದು, ಅದು ಬರುತ್ತೆ ಅಲ್ವಂಥದ್ದು ನೆಕ್ಸ್ಟ್ ಅದು ಗೊತ್ತಾಗಲ್ಲ. ಅದು ಯೋಜನೆ ಬರುತ್ತೆ, ಯೋಜನೆ ಯಾವಾಗ ಆಗತ್ತೆ ಅನ್ನುವಂಥದ್ದು ಗೊತ್ತಾಗಲ್ಲ. ಆದ್ರೆ ಈ ಯೋಜನೆ ಬಗ್ಗೆ ಒಂದಷ್ಟು ಹೋರಾಟಗಳನ್ನು ನಡೀತಾ ಇತ್ತಾ, ಅಥವಾ ಏನಾದ್ರು ಹೋರಾಟ ಮಾಡಿದ್ರಾ ರವಿ ಅವರೇ? ಅಲ್ಲ, ಮಾಡ್ತಿತ್ತು. ಇದು 7 ವರ್ಷ ಆಯ್ತು ಸಾಧಾರಣ ಸಿಂಕ್ ಆಗಿ. ಅದು ಅಂದ್ರೆ ಪ್ರತಿ ವರ್ಷ ಸಿಂಕ್ ಆಗ್ತಲೇ ಉಂಟು. ಹೌದು, ಹೇಳುವಾಗ ಯಾರು ಸಹ ಕ್ಯಾರೆ ಮಾಡ್ಲಿಲ್ಲ. ನಾವು ಇದಕ್ಕೆ ಸಂಬಂಧಪಟ್ಟವರು ಹೇಳಿದ್ರೆ ಕ್ಯಾರೆ ಮಾಡ್ತಾ ಇಲ್ಲ. ಈ ಸಲ ದೊಡ್ಡ ನೆರೆ ಬಂತಲ್ಲ, ಆಗ ಇವರು SI ಎಲ್ಲ ಬಂದಿದ್ದಾರೆ. ಅವರೆಲ್ಲ ನೋಡುವಾಗ ಅವರಿಗೆ ಗಾಬರಿ ಆಯ್ತು. ಹಾಗೆ ಬ್ಯಾರಿಕೇಡ್ ಆದ್ರೆ ಬ್ಯಾರಿಕೇಡ್ ಹಾಕಿದ ಕೂಡಲೇ ನೀವು ಹೋಗ್ಲಿಕ್ಕೆ ಇಲ್ಲ ಅಲ್ಲಿ. ಹಾಗಾದ್ರೆ ಬೇರೆ ವ್ಯವಸ್ಥೆ ಮಾಡಿ ಕೊಡ್ಬೇಕಿತ್ತು. ಅಂತ ವ್ಯವಸ್ಥೆಗಳನ್ನ ಏನಾದ್ರು ಮಾಡಿದ್ರ? ಇಲ್ಲ, ಎಂತ ಮಾಡಿ ಏನು ಮಾಡಿಲ್ಲ. ಅದ್ರ ಬಗ್ಗೆ ನೀವು ಏನಾದ್ರು ಅವತ್ತು ನೋಡಿದ್ದಾರೆ, ಬ್ಯಾರಿಕೇಡ್ ಆಗಿದ್ದು ಹೋದರು, ಇನ್ನೂ ಸಹ ಬರ್ಲಿಲ್ಲ, ಎಷ್ಟೋವರೆಗೆ ತಿರುಗಿ ಬಂದಿಲ್ಲ ಅನ್ನುವಂಥದ್ದು. ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅದ್ರ ಬಗ್ಗೆ ಏನಾದ್ರು ಅದ ಮನವಿ ಕೊಡುವಂಥದ್ದು ಅಂತದ್ದು ಏನಾದ್ರು ಹೋರಾಟ? ಅಲ್ಲ, ಆ ದಿನ ಬಂದಿದ್ದಾರೆ, ಆ ದಿನ ನೆರೆ ಬರುವಾಗ ನೋಡ್ಲಿಕ್ಕೆಲ್ಲ ಬಂದಿದ್ದಾರೆ, ಮತ್ತೆ ಬರ್ಲಿಲ್ಲ. ಅದಕ್ಕೆ ವ್ಯವಸ್ಥೆ ಅಂತ ಮಾಡಿಕೊಡ್ಲಿಲ್ಲ. ಕಾಲಿನ ಬ್ಯಾರಿಕೇಡ್ ಹಾಕಿ ಇಲ್ಲಿ ಹೋಗಬೇಡಿ ಅಂತ ಹೇಳಿ ಹೋಗಿದ್ದಾರೆ. ಮತ್ತೆ ನಾವು ಅಲ್ಲಿ ಹೋಗಿ ಕೇಳಿದಕ್ಕೆ ಅದರಲ್ಲಿ ಬೇರೆ ದಾರಿ ಇಲ್ಲ ನಮ್ಗೆ, ಅದನ್ನೇ ಬ್ಯಾರಿಕೇಡ್ ತಗೊಂಡು ಹೋಗ್ತಾ ಇದ್ದೇವೆ ನಾವು. ಈಗ ಅದನ್ನೇ ಯೂಸ್ ಮಾಡ್ತಾ ಇದ್ದೇವೆ, ಬೇರೆ ದಾರಿ ಇಲ್ಲ. ಅಂದ್ರೆ ಆ ಸೈಡ್ ಸಹ ಗದ್ದೆ ಉಂಟು, ಈ ಸೈಡ್ ನವರು ಆಚೆ ಸೈಡ್ ಗದ್ದೆ ಉಂಟು, ಆ ಸೈಡ್ ನವರು ಈ ಸೈಡ್ ಗದ್ದೆ ಉಂಟು. 3 ಹೊತ್ತು ಅದರಲ್ಲಿ ಹೋಗ್ಲೇಬೇಕು ಅವರಿಗೆ, ಗದ್ದೆ ಕೆಲಸ ಮಾಡಬೇಕು, ಅದೆಲ್ಲ ಅದೆಲ್ಲ ತುಂಬಾ ರಿಸ್ಕ್ ಉಂಟು. ಅವ್ರು ಹೇಳ್ತಾರೆ, ನೀವು ಆಚೆಯಿಂದ ಬನ್ನಿ, ಒಂದು ಗದ್ದೆ ಅದರ ಸೇತುವೆಯ ಅದೇ ಸೈಡ್ ಅಲ್ಲಿ ಅಲ್ಲೇ ಇರುದಾದ್ರೆ ಅವ್ರನ್ನು 3-4 ಕಿಲೋಮೀಟರ್ ಸುತ್ತಾಡ್ಕೊಂಡು ಬರ್ಬೇಕಾದ್ರೆ ಒಂದ್ 3-4 ಸರಿ ಹೋಗ್ಬೇಕಾದ್ರೆ ಅಲ್ಲೇ ಮನೆ ಮಾಡಿ ನಿಲ್ಬೇಕಾಗ್ತದೆ. ಅಲ್ಲಿ ಟೆಂಪರರಿ ಒಂದು ಟೆಂಟ್ ಹಾಕಿ ಕೂತ್ಕೊಳ್ಬೇಕಾಗತ್ತೆ. ಅವ್ರು ಹೇಳಿದಕ್ಕೆ ಅಲ್ಲಿ ನಮ್ದು ಪುರಸಭೆಯಲ್ಲಿ ಹಾಗೆ ಹೇಳ್ತಾರೆ, ನೀವು ಆಚೆಯಿಂದ ಹೋಗಿ ಇಲ್ಲಿ ಇದರಲ್ಲಿ ಹೋಗ್ಬೇಡಿ ಅಷ್ಟೇ ಹೇಳ್ತಾರೆ ಅವರು. ಬದಲಿ ವ್ಯವಸ್ಥೆ ಅಂತ ಇಲ್ಲ, ನಮ್ ದೋಣಿ ವ್ಯವಸ್ಥೆಗಳನ್ನು ಕೂಡ ಮಾಡಬಹುದು. ಹೇಳ್ತಿದ್ದೇನೆ, ಒಂದು ದೋಣಿ ಅದು ಕೊಡಿ, ಬೇಕಾದ್ರೆ ಅದಕ್ಕೆ ಎಂತ ವ್ಯವಸ್ಥೆ ಅದು ಆಚೆ ಈಚೆ ಹಾಕೋದು ನಾನೇ ವ್ಯವಸ್ಥೆ ಮಾಡ್ತೇನೆ, ಒಂದು ದೋಣಿ ಕೊಡಿ ಅಂತ ನಾನು ಸಹ ಅಲ್ಲಿ ಹೇಳಿದ್ದೇನೆ. ಅದಕ್ಕೇನೋ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತ ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳಾಗಿರ್ಬೋದು, ಅಥವಾ ತಾಲೂಕು ಪಂಚಾಯಿತಿಯ ಸದಸ್ಯರು ಆಗಿರ್ಬೋದು, ಏನಾದ್ರೂ ಅದಕ್ಕೆ ಬಂದಿದಾರಾ, ನೋಡಿದಾರಾ, ಅಥವಾ ಏನಾದ್ರೂ ಅದಕ್ಕೆ ಹೇಳಿದಾರಾ ಅದರ ಮಾಹಿತಿ? ಅದೇ ಎಲ್ಲರೂ ಬರ್ತಾರೆ, ನೋಡ್ತಾರೆ, ಹೇಳ್ತಾರೆ, ಹೋಗ್ತಾರೆ, ನೋ ರೆಸ್ಪಾನ್ಸ್. ಏನು ಹೇಳಿರ್ಬೋದು ನಿಮ್ಗೆ ಆ ಸಂದರ್ಭದಲ್ಲಿ? ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಹೇಳ್ತಾರೆ ಅಷ್ಟೇ. ಏನು ವ್ಯವಸ್ಥೆ ಅಂತ ಇಲ್ಲ, ಎಂತ ವ್ಯವಸ್ಥೆ ಅಂತ ಹೇಳು. ಇಷ್ಟರವರೆಗೆ ವ್ಯವಸ್ಥೆ ಇಲ್ಲದಂತ ಒಂದು ವ್ಯವಸ್ಥೆಗಳನ್ನು ಮಾಡುವಂಥದ್ದು ಅನ್ನುವಂಥದ್ದು. ಮತ್ತೊಂದು ಏನಂದ್ರೆ, ಎಷ್ಟು ಈಗ ಹೇಳಿದ್ರಿ ಒಂದು ಗಣಿಗಾರಿಕೆ ನಡೀತಾ ಇತ್ತು ಅಂತ, ಹಿಂದೆ ರವಿ ಅವರಿಗೆ ನಿಮ್ಗೆ ಗೊತ್ತಿದ್ದಾಗೆ ಯಾವ ಸಮಯದಲ್ಲಿ ಒಂದು ಮರಳು ಮಾಫಿಯಾ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ನಡೀತಾ ಇತ್ತಾ, ಹೇಗಿತ್ತು ಆ ಸಂದರ್ಭಗಳಲ್ಲಿ? ದೊಡ್ಡ ಮಟ್ಟಿನಲ್ಲಿ ಇಲ್ಲ, ಸಣ್ಣ ಮಟ್ಟಿನಲ್ಲಿ ಆಚೆ ಎಲ್ಲ ದೋಣಿ ಎಲ್ಲ ಬಂದು
ತೆಗೆದೇ ಇದ್ರು, ಬಿಡ್ತಾ ಇರ್ಲಿಲ್ಲ. ಆದ್ರೂ ಸಾಂಪ್ರದಾಯಿಕವಾಗಿ ಮಾಡುವಂತದ್ದು ನಾಡತೋಣಿಗಳಲ್ಲಿ ತೆಗೆಯುವಂಥದ್ದು ಅಥವಾ UP ಅಂತ ಪ್ರದೇಶಗಳಿಂದ ವಲಸೆ ಬಂದ ಕಾರ್ಮಿಕರ ಅಂತ ತೆಗೆಯುವಂಥದ್ದು ದೊಡ್ಡ ಮಟ್ಟಿನಲ್ಲಿ ಅಂತ ನಡೀತಾ ಇತ್ತು ಅಲ್ಲಿ ಸಂದರ್ಭಗಳು, ಅಂತ ಸನ್ನಿವೇಶಗಳು ಇಲ್ಲ. ಆದ್ರೂ ಈಗಾಗಲೇ ಗಮನಿಸಿರ್ಬೋದು, ಒಂದು 21 ವರ್ಷಗಳ ನಂತರ ಇಂಥ ಸೇತುವೆ ಕುಸಿತದೆ ಅಂತ ಆದ್ರೆ ಹಾಗಾದ್ರೆ ಬಾಕಿ ಸೇತುವೆಗಳ ಅವಸ್ಥೆ ಏನಾಗಿರಬಹುದು, ಪರಿಸ್ಥಿತಿ ಹೇಗಿರಬಹುದು? ಅಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಅದು ಹಾಕುವಾಗಲೇ ಅದರ ಗುಜ್ಜೆಲ್ಲ ತಪ್ಪಿದಂತೆ. ಎಸ್ ಎಸ್, ಕಾಮಗಾರಿ ಕಳಪೆ ಆಗಿದೆ. ಹೌದು, ಹಾಕುವಾಗ್ಲೇ ನಮ್ಗೆ ಹೇಳ್ತಿದ್ರು, ಹಾಕುವಾಗ್ಲೇ ಅದು ತಪ್ಪಿದೆ, ಮತ್ತೆ ಅದಕ್ಕೆ ಹಾಕಿ ಬಿಟ್ಟು ಹೋಗಿದ್ದಾರೆ. ಅದು ಪಿಲ್ಲರ್ ಸಹ ಇಲ್ಲದಿದ್ರೆ ಸಿಂಕ್ ಆಗೋದಿಲ್ಲ. ಒಂದು 2.5 ಫೀಟ್ ಕೆಳಗೆ ಹೋಗಿದೆ ಮಿಡ್ಲಲ್ಲಿ. ಅಷ್ಟು ಡೀಪ್ ಹಾಕಿ ಒಳಗೆ ಹೋಗಿ ಪಿಲ್ಲರ್ ಕೂಡ ಒಳಗೆ ಕೂತಿರೋ, ಪಿಲ್ಲರ್ ಸಹ ಪಾತೆಗೆ ಏನು ಟಚ್ ಆಗ್ಲಿಲ್ಲ, ಹಾಗೆ ಕಾಣ್ತದೆ. ಎಸ್, ಮತ್ತೊಂದು ಏನಂದ್ರೆ ಈಗಾಗಲೇ ಅಷ್ಟು ಬೇಗ ಇಂತ ಒಂದು ಸೇತುವೆ ಬಿದ್ದು ಹೋಗೋದಾದ್ರೆ ಇನ್ನು ಈ ನೆಕ್ಸ್ಟ್ ಬರುವಂತ ಯೋಜನೆಗಳು ಅಥವಾ ಸೇತುವೆ ಹೇಗಿರಬಹುದು, ಹಾಗಾದ್ರೆ ಎಷ್ಟು ಗುಣಮಟ್ಟ ಇರಬಹುದು ಅನ್ನುವಂಥದ್ದು? ಹೌದು, ಅದೊಂದು ಅವರು ಕಾಲು ಸಂಕ ಅಂತ ಅವರು ಇದು ಮಾಡಿದ್ದು ಆ ಬ್ರಿಡ್ಜ್ ಅನ್ನು. ಅದ್ರಲ್ಲಿ ವೆಹಿಕಲ್ ಹೋಗುದಿಲ್ಲಲ್ಲ, ವೆಹಿಕಲ್ ಹೋಗುದಿಲ್ಲ ಅಂತ ನಡ್ಕೊಂಡು ಹೋಗ್ಲಿಕ್ಕೆ ಅಂತ ಅವರು ಮೇಲೆನೆ ಪಿಲ್ಲರ್ ಹಾಕಿ ಮೇಲೆ ರೈಸ್ ಮಾಡಿದ್ದು. ಅಂದ್ರೆ ಅಷ್ಟು ವೆಯ್ಟ್ ಬೀಳಲ್ಲ, ಏನು ಸಮಸ್ಯೆ ಆಗೋದಿಲ್ಲ, ಏನು ಸಮಸ್ಯೆ ಆಗಲ್ಲ ಅಂತ. ಹಾಗೆ ಅದು ಆ ರೂಲ್ಸ್ ಪ್ರಕಾರ ಅಷ್ಟೇ ಅಮೌಂಟ್ ಇರ್ಬೋದು ಅವ್ರಿಗೆ, ಎಷ್ಟು ಅಮೌಂಟ್ ಅಂತ ಅಷ್ಟೇ ಅಮೌಂಟ್ ಅವ್ರು ಕರೆಕ್ಟ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಎಸ್, ಈಗ ಮುಂಚಿನ ಸೇತುವೆಯನ್ನು ಕೂಡ ಹೇಳಿದ್ದಾರೆ, ಮುಂದಿನ ದಿನಗಳು ಹೊಸ ಸೇತುವೆ ಆಗತ್ತೆ ಅನ್ನುವಂಥದ್ದು. ಅದು ಹೇಗಿರತ್ತೆ, ಅಥವಾ ಇದೇ ಕಿರುದಾದ ಸೇತುವೆ ಅನ್ನುವಂಥದ್ದು? ಎಸ್, ಇಂಥದ್ದೆಲ್ಲ ಮಾಡಿದೆ ನಾವು ಇನ್ನೂ ಬಿಡಿದಲ್ಲ, ನಾವು ದೊಡ್ಡವರಾಗಿದೆ, ನಾವು ಚಿಕ್ಕದರು ಹಾಗೆ ಮಾಡಿದಾರಲ್ಲ, ಇನ್ನು ಇಂಥದ್ದೆಲ್ಲ ಕಾಮಗಾರಿ ಮಾಡಿದ್ರೆ ನಾವು ಬಿಡುದಿಲ್ಲ. ಅಲ್ಲಿ ಎಷ್ಟು ಮನೆಗಳಿದೆ ಒಟ್ಟು ಆ ಒಂದು ಆಸ್ಪಾಸಿನಲ್ಲಿ ಅದಕ್ಕೆ ಸಂಬಂಧಿಸಿದಂತೆ? ಒಂದು 40 ಮನೆ ಉಂಟು, ಈ ಸೈಡ್ ಉಂಟು, ಆ ಸೈಡ್ ಒಂದು 175, 150 ಆ ಸೈಡ್ ಉಂಟು. ಈಗ ಏನಾದ್ರೂ ಸಮಸ್ಯೆ ಆಯ್ತು, ಆರೋಗ್ಯದಲ್ಲಿ ಸಮಸ್ಯೆ ಆಯ್ತು, ಆವಾಗ ಎಲ್ಲಿ ನೀವು ಯಾವ ಒಂದು ಸಂಪರ್ಕ ರಸ್ತೆಯನ್ನು ಯೂಸ್ ಮಾಡ್ತೀರಾ ಆ ಸಂದರ್ಭದಲ್ಲಿ? ಅಲ್ಲಿ ಒಂದು 7 ಕಿಲೋಮೀಟರ್ ನಾವು ಲಾಂಗ್ ಆಗೇ ಹೋಗ್ಬೇಕು. ಹೋಗುದಾದ್ರೆ ಗಾಡಿ ಬರ್ಬೇಕಾದ್ರೆ ಒಂದು 7 ಕಿಲೋಮೀಟರ್ ಲಾಂಗ್ ಆಗಿ ಯಾವ ಮಾರ್ಗದಲ್ಲಿ ಬರ್ಬೇಕಾಗುತ್ತೆ? ಅಲ್ಲಿ ಕಡಪ ಇದು ಪಾಂಗಾಳ ಗುಡ್ಡೆ ಆ ರೋಡಲ್ಲಿ, ಪಾಂಗಾಳ ರೋಡಲ್ಲಿ ಬರ್ಬೇಕು, ಗುಡ್ಡೆ ರೋಡಲ್ಲಿ ಆ ರೋಡಲ್ಲಿ ಬರ್ಬೇಕು. ಎಸ್, ಅಷ್ಟು ದೂರವಾಗಿ ಬರ್ಬೇಕು. ಆದ್ರೆ ಸಂಪರ್ಕ ವ್ಯವಸ್ಥೆಗಳಿದೆ, ಏನೋ ಸಮಸ್ಯೆ ಇಲ್ಲ, ಅಥವಾ ಏನೋ ಒಂದು ವೇಳೆ ಹತಾಚುರ್ಯದಲ್ಲಿ ಏನಾದ್ರೂ ಸಮಸ್ಯೆ ಆದ ಸಂದರ್ಭಗಳಲ್ಲಿ ಸ್ಪಂದಿಸುವಂತ ವ್ಯವಸ್ಥೆಗಳು ಆಗತ್ತೆ, ವಾಹನಗಳು ಇರತ್ತೆ ಆ ಸಂದರ್ಭಗಳಲ್ಲಿ ಬರ್ತದೆ. ಬಟ್ ಆ ಸೈಡ್ ಸಹ ರೋಡ್ ಸರಿ ಇಲ್ಲ, ಬಟ್ ಅಲ್ಲಿ ಸ್ವಲ್ಪ ಸಹ ಅದು ಸಮಸ್ಯೆ ಉಂಟು. ಆ ರೋಡ್ ಆ ರಸ್ತೆಯು ಕೂಡ ಸಮಸ್ಯೆಗಳು ಇರುವಂತದ್ದು. ಈಗಾಗಲೇ ನೀವು ಹೇಳಿದ್ರಿ ಬಹಳಷ್ಟು 140ಕ್ಕೂ ಹೆಚ್ಚು ಮನೆಗಳಿದೆ ಅನ್ನುವಂಥದ್ದು. ಆ ಮನೆಯವರು ಯಾರು ಕೂಡ ಈ ಒಂದು ಸೇತುವೆ ಬಿದ್ದಾಗ ಅಥವಾ ಇದರ ವಿರುದ್ಧವಾಗಿ ಪ್ರತಿಭಟನೆ ಮಾಡುವ ಅಥವಾ ಹೋರಾಟ ಮಾಡುವ ಅನ್ನುವಂಥದ್ದು ಏನೋ ಮಾಡಿಲ್ವಾ ಇಷ್ಟರವರೆಗೆ? ಬರ್ತಾರೆ, ಮಾಡ್ತಾರೆ ಅಂತ ನಾವು ಕರೆದ್ರೆ ಬರ್ತಾರೆ ಅವರು. ಬಟ್ ನಾವೆಲ್ಲ ಅಂದ್ರೆ ಅವರಿಗೆ ಟೈಮ್ ಇರುವಾಗ ನಮ್ಗೆ ಟೈಮ್ ಇರುವುದಿಲ್ಲ, ನಮ್ಗೆ ಟೈಮ್ ಅವರಿಗೆ ಟೈಮ್ ಇಲ್ಲ. ಯಾವ ಟರ್ಮಿನಲ್ಲಿ ಹಾಕಿರುವಂತದ್ದು ಇದು ಸೇತುವೆ ಅನ್ನುವಂಥದ್ದು, ಅಥವಾ ಯಾರ ಒಂದು ಅಧಿಕಾರ ಅವಧಿಯಲ್ಲಿ ಹಾಕಿರುವಂತಹ ಈ ಸೇತುವೆ, ಈ ಕಾಮಗಾರಿ? ವಸಂತ ವಿಸಾಲನ್ ಇರುವಾಗ, ಅವರಿರುವಾಗ. ತದನಂತರ ಆ ಒಂದು ಸೇತುವೆಯ ಬಗ್ಗೆ ಯಾರು ಈಗ ಲಾಲಾಜಿ ಮೆಂಟನ್ ಏನು ಹೇಳ್ತಾರೆ, ತದನಂತರ ಕಾಪು ಆಯ್ಕೆಯಾಗಿದ್ದಾರೆ ಹೊಸತಾಗಿ, ಅವ್ರೇನಾದ್ರೂ ಸಂಪರ್ಕ ಮಾಡಿದ್ರಾ? ಎಸ್, ಅವ್ರೇನೇ ಹೇಳಿದ್ರು? ಅವ್ರು ಆದಷ್ಟು ಬೇಗ ಇದು ಮಾಡಿಸುವ ನೋಡ್ತೇನೆ ಯಾವ್ದು ಇದರಲ್ಲಿ. ಆದ್ರೆ ಈಗ ತಾತ್ಕಾಲಿಕ ಈಗ ಪರಿಸ್ಥಿತಿಯಲ್ಲಿ ಏನೋ ಸ್ಪಂದಿಸಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ದೋಣಿಯನ್ನು ನೀಡುವಂತ ವ್ಯವಸ್ಥೆಗಳು ಕೂಡ ಶಾಸಕರಿಗೆ ದೊಡ್ಡ ವಿಚಾರ ಅಲ್ಲ. ಪಂಚಾಯತಿ ಲೆವೆಲ್ ಅಲ್ಲಿ ನಾವು ಮಾತಾಡೋದಾದ್ರೆ ಹೌದು, ಅದು ದೊಡ್ಡ ವಿಚಾರ. ಪಂಚಾಯತಿಗೆ ಅಷ್ಟು ಅನುದಾನ ಇರೋದಿಲ್ಲ, ಹಕ್ಕು ಇರೋದಿಲ್ಲ, ಒಂದು ಕಡೆಯಲ್ಲಿ ಅಷ್ಟು ಪರಿಸ್ಥಿತಿ ಇರುತ್ತೆ. ಆದ್ರೆ ಲಾಲಾಜಿ ಮೆಂಟನ್ ಅವರು ಏನು ಹೇಳಿದ್ರು ಅಥವಾ ಸ್ಪಂದಿಸಿದ್ರ ನಿಮ್ಗೆ ಅನ್ನುವಂಥದ್ದು? ಲಾಲಾಜಿ ಮೆಂಟನ್ ಅವರು ನೋಡಿ ಒಂದು ವಿಡಿಯೋಗೆ ಹಾಕಿ, ಚಾನಲ್ಗೆ ಹಾಕಿ ಎಂತಾದ್ರೂ ನೋಡುವ, ಈಗ ನಮ್ದು ಇದಲ್ಲ ಗವರ್ಮೆಂಟ್ ಅಲ್ಲ ಹಾಗೆ ಅಂತ ಹೇಳಿದ್ರು. ಎಸ್, ಅವರಿಗೆ ಅನುದಾನ ಬರೋದಿಲ್ಲ, ಅವರಿಗೆ ಅಧಿಕಾರ ಇಲ್ಲ ಅನ್ನುವಂಥದ್ದು. ಅಧಿಕಾರ ಇಲ್ಲ ಅಂತ ಹೇಳಿ. ಎಸ್, ಶಾಸಕರಾಗಿ ಆಯ್ಕೆ ಆಗಿದ್ದಾರೆ, ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ದಾರೆ. ಅಧಿಕಾರ ಇಲ್ಲದಿದ್ರು ಹೋರಾಟದಲ್ಲೂ ಕೂಡ ಮಾಡುವಂತ ಅಧಿಕಾರ ಅವರಿಗೆ ಇದೆ ಒಂದು ಕಡೆಯಲ್ಲಿ. ಅವರು ಹೇಳುವಂತದ್ದು ಸಾಮಾನ್ಯ ಜನರಿಗೆ ಅದು ಉತ್ತರ ಅಲ್ಲ. ಯಾಕಂದ್ರೆ ನಾವು ಆಯ್ಕೆ ಮಾಡಿ ಕಳಿಸಿ ಆಗಿದೆ, ಅದ್ ನಂತರ ನಾನು ಜನಪ್ರತಿನಿಧಿ ಮಾತ್ರ, ನನ್ಗೆ ಸರ್ಕಾರದಲ್ಲಿ ಹೋಲ್ಡ್ ಇಲ್ಲ, ಅಥವಾ ಹೋಲ್ಡ್ ಇದ್ದವರು ಮಾತ್ರ. ಸುನೀಲ್ ಕುಮಾರ್ ಅವರು ನೀವು ಗಮನಿಸಿರ್ಬಹುದು, ಕಾರ್ಕಳದಲ್ಲಿ ನಿನ್ನೆ ಎಷ್ಟು ಅಧಿಕಾರ ಇತ್ತು, ಹೋದ ವರ್ಷಗಳಲ್ಲಿ ಎಷ್ಟು ಅಧಿಕಾರ ಇತ್ತು. ಸಿದ್ದರಾಮಯ್ಯರವರು ಇದ್ದಾಗ 5 ವರ್ಷದಲ್ಲಿ ಕಾರ್ಕಳದ ಅಭಿವೃದ್ಧಿಯನ್ನು ಅವರು ಅದೇ ಹೇಳಿಕೆಯನ್ನು ಕೊಟ್ಟಿದ್ರ, ನನ್ಗೆ ಅಧಿಕಾರ ಇಲ್ಲ, ಕಾರ್ಕಳದಲ್ಲಿ ನಾನು ಮಾತ್ರ ಆಯ್ಕೆಯಾಗಿರುವಂತದ್ದು ಬಿಜೆಪಿಯಲ್ಲಿ, ಅಥವಾ ನಂಗೆ ಅಧಿಕಾರ ಇಲ್ಲ, 5 ವರ್ಷ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಸುಮ್ಮನೆ ಕೂತಿದ್ರ? ಇಲ್ಲ ತಾನೆ, ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. 5 ವರ್ಷ ಅವರು ಕೆಲಸ ಮಾಡಿದ್ರಿಂದ ಈ ಬಾರಿ ಯಾವುದೇ ಒಂದು ಆತಂಕ ಇಲ್ಲದೆ ಆಯ್ಕೆ ಆಗಿದ್ದಾರೆ. ಇಂಥ ಒಂದು ಹೇಳಿಕೆಗಳನ್ನು ನೀಡುವಂತದ್ರಿಂದ ಎಲ್ಲ ಒಂದು ಕಡೆಯಲ್ಲಿ ಸೊಲ್ಯೂಷನ್ ಆಗತ್ತಾ ಅನ್ನುವಂಥದ್ದು? ಹಾಗಾದ್ರೆ
ಅಲ್ಲ ಈಗ ಮಾಡ್ಲಿಕ್ಕೆ ಆಗುದಿಲ್ಲ ಬ್ರಿಡ್ಜ್. ಈಗ ಮಾಡ್ಲಿಕ್ಕೆ ಆಗುದಿಲ್ಲ, ಶಾಶ್ವತ ಪರಿಹಾರ ಅಲ್ಲ. ಒಂದು ದೋಣಿಯ ಪರಿಹಾರ ಅಥವಾ ದೋಣಿಗಳನ್ನು ಕೊಡುವಂತದ್ದು ಅಥವಾ ಜೋಡು ಒಟ್ಟಿಗೆ ಮಾಡಿ ಒಂದು ದೋಣಿಯ ವ್ಯವಸ್ಥೆಗಳನ್ನು ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ನಾಳೆ ಕುಸಿದು ಬಿತ್ತು ಮಂಗಳೂರಿನಲ್ಲಿ ಆದಂತ ಪರಿಸ್ಥಿತಿ ಅವಘಡಗಳ ಆಗಿಲ್ಲ, ಅಂತ ಸ್ಥಿತಿಗಳು ಎಲ್ಲಾದ್ರೂ ಆದ್ರೆ ಮತ್ತೆ ಯಾರು ಹೊಣೆ, ಯಾರ ಜೀವ ಬಲಿ ಆಗತ್ತೆ? ಶಾಸಕರ ಸಂಬಂಧಿಸಿದವರಾಗಿರ್ಬೋದು, ಯಾರು VIP ಗಳು ಅಧಿಕಾರಿಗಳು ಎಲ್ಲೂ ಸಾಯುವುದಿಲ್ಲ. ಆ ಪರಿಸ್ಥಿತಿಯಲ್ಲಿ ಅಮಾಯಕರು ಅಥವಾ ಯಾರೋ ಒಂದು ವಿದ್ಯಾರ್ಥಿಗಳು ಆ ಸಂದರ್ಭಗಳಲ್ಲಿ ಸಾಯ್ತಾರೆ, ಅದನ್ನ ಎಚ್ಚೆತ್ಕೊಳ್ತಾರೆ. ಅಲ್ಲಿವರೆಗೆ ಎಚ್ಚೆತ್ಕೊಳ್ಳೋದಿಲ್ಲ ಅನ್ನುವಂಥದ್ದು. ಎಸ್, ನಿಮ್ ಜೊತೆ ಮಾತಾಡ್ತೀನಿ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಭಯಾನಕ ಸೇತುವೆಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಕೂಡ ರವಿ ಮತ್ತು ಯೋಗೀಶ್ ಅವರು ಕೂಡ ಹೇಳ್ತಾ ಇದ್ರು. ಎಸ್, ಯೋಗೀಶ್ ಅವರು ಹೇಳ್ತಾ ಇರುವಂತಹ ಸಂದರ್ಭಗಳಲ್ಲೂ ಕೂಡ ಅವರು ಪ್ರತಿ ಬಾರಿ ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಅಂದ್ರೆ ಹಿಂದಿನಿಂದಲೂ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಕಳಪೆ ಕಾಮಗಾರಿಯ ಒಂದು ಸಮಸ್ಯೆಯಿಂದ ಕೂಡ ಇದೀಗ ಈ ಸೇತುವೆಗೆ ಒಂದು ಇಂಥ ದುಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಹಿಂದಿನಿಂದಲೂ ಕೂಡ ಕಾಮಗಾರಿ ನಡೆದಂತಹ ಸಂದರ್ಭಗಳಲ್ಲಿ ವಸಂತ್ ಸಾಲಿಯನ್ ಅವರ ಆ ಟರ್ಮಿನಲ್ಲಿ ನಡೆದಂತ ಅಥವಾ ಆ ಶಾಸಕ ನಿಧಿಯಿಂದ ನಡೆದಂತ ಒಂದು ಕಾಮಗಾರಿ ಏನಿದೆ ಆ ಸಂದರ್ಭಗಳಲ್ಲಿ ಕಳಪೆ ಆಗಿದೆ ಅನ್ನುವಂಥದ್ದು. ಆದ್ರೆ ಇದೀಗ ಅದರ ದುಸ್ಥಿತಿ ಅಥವಾ ಅದರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಗೊತ್ತಾಗುತ್ತೆ. ಎಸ್, ಅದರ ಬಗ್ಗೆ ವರದಿ ಇದೆ, ವರದಿಯನ್ನು ನೋಡ್ಕೊಂಡು ಮತ್ತಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋಣ. ಎಸ್, ವರದಿ. ಭಾರಿ ಮಳೆ ಮತ್ತು ನೆರೆಯ ಕಾರಣದಿಂದ ಕೈಪುಂಜಾಲು ಬಟತೋಟ ಸೇತುವೆಯಲ್ಲಿ ಬಿರುಕು ಕಾಣಿಸಿದ್ದು ಮಧ್ಯಭಾಗದ 2 ಪಿಲ್ಲರ್ಗಳು ನದಿಯೊಳಗೆ ಕುಸಿತಕ್ಕೊಳಗಾಗಿದ್ದು ಭಾರಿ ಅಪಾಯದ ಮುನ್ಸೂಚನೆಯನ್ನ ನೀಡುತ್ತದೆ. ಪುರಸಭಾ ವ್ಯಾಪ್ತಿಯ ಉಳ್ಯಾರಗೋಳಿ ಗ್ರಾಮದ ಕೈಪುಂಜಾಲು ಬಟತೋಟ ಸೇತುವೆಯು 1996ರಲ್ಲಿ ನಿರ್ಮಾಣಗೊಂಡಿದ್ದ ಸೇತುವೆ. ಪಾಂಗಳ ಮತ್ತು ಮಟ್ಟು ನಡುವಿನ ಪ್ರಮುಖ ಸಂಪರ್ಕವಾಗಿರುವ ಈ ಸೇತುವೆ ಸುಮಾರು 150ಕ್ಕೂ ಅಧಿಕ ಮನೆಗಳು ಇಲ್ಲಿವೆ. ಇಲ್ಲಿನ ಜನರಿಗೆ ಈ ಸೇತುವೆಯೇ ಪ್ರಧಾನ ಸಂಪರ್ಕ ಕೊಂಡಿ. ನಮ್ಮದು ಈ ಕೈಪುಂಜಾಲು ಬಟತೋಟ ಸೇತುವೆ ಮೊನ್ನೆ ಮಳೆ ಮತ್ತು ನೆರೆ ಬಂದಾಗ ತುಂಬ ಅಪಾಯದ ಸ್ಥಿತಿಯಲ್ಲಿದೆ. ಅದು ತುಂಬ ಮಧ್ಯದಲ್ಲಿ ತುಂಬ ಕುಸಿತಾ ಇದೆ. ಸಾಧಾರಣ ಒಂದು 20-21 ವರ್ಷ ಆಯಿತು ಈ ಬ್ರಿಡ್ಜ್ ಮಾಡಿ. ಅದು ಮಾಡಿದ ಸ್ವಲ್ಪ ಸಮಯದಲ್ಲೇ ಅದು ಅದರ ಸ್ಥಿತಿ ಸ್ವಲ್ಪ ಶೋಚನೀಯ ಆಗಿತ್ತು. ಇತ್ತೀಚೆಗೆ ಅದು ಪೂರ ಮಧ್ಯದಲ್ಲಿ ಕುಸಿದಿದೆ ಅದು. ಮತ್ತು ಏನಂದರೆ ಈಗ ಈ ಹೊಳೆ ಈ ಬದಿಯಲ್ಲಿರುವವರಿಗೆ ನಮಗೆ ಸಮುದ್ರ ಬದಿಗೆ ಪ್ರತಿದಿನ ಅಲ್ಲಿ ಹೋಗುವ ಶಾಲೆ ಮಕ್ಕಳಿಗೆ ಹೋಗಬೇಕು, ಮಗುವಿರು ಮೀನುಗಾರಿಕೆಗೂ ಹೋಗಬೇಕು, ಸ್ಥಳೀಯರು ಗದ್ದೆ ಕೆಲಸಕ್ಕೆ ಡೈರಿ ಹಾಲು ತಗೊಂಡು ಹೋಗಬೇಕು. ಪ್ರತಿಯೊಂದಕ್ಕೂ ಈ ಸಂಪರ್ಕ ಸೇತುವೆನೇ ಮುಖ್ಯ ನಮಗೆ ಇಲ್ಲಿಯವರೆಗೆ. ಮತ್ತಂದರೆ ಮೊನ್ನೆ ನೆರೆ ಆದಮೇಲೆ ಸ್ಥಳೀಯ ಶಾಸಕರು ಬಂದಿದ್ದರು, ತಹಸೀಲ್ದಾರ್ ಬಂದಿದ್ದರು, ಇಲಾಖೆ ಅಧಿಕಾರಿಗಳೆಲ್ಲ ಬಂದಿದ್ದರು. ಮತ್ತು ಇವರು ಪೊಲೀಸ್ ಅಧಿಕಾರಿಗಳು ಬಂದು ಬ್ಯಾರಿಕೇಡ್ ಕೂಡ ಹಾಕಿ ಹೋಗಿದ್ದಾರೆ. ಈ ಬ್ಯಾರಿಕೇಡ್ ಹಾಕಿ ನಮಗೆ ಬೇರೆ ವ್ಯವಸ್ಥೆ ಮಾಡಲಿಲ್ಲ. ನಮಗೆ ಆಚೆ ಹೋಗಲೇಬೇಕಾಗುತ್ತೆ ಸಮುದ್ರ ಬದಿಗೆ. ಈ ಫಿಶರೀಸ್ ಇದಕ್ಕೆ ಮಲ್ಪೆವರೆಗೆ ಹೋಗುವ ಮೀನುಗಾರಿಕೆಗೆ ಕೂಡ ಹೋಗಬೇಕು. ಮತ್ತು ನಮಗೆ ಪಾಂಗಳದಿಂದ ಈಚೆ ಬರಲಿಕ್ಕೆ ವಾಹನ ವ್ಯವಸ್ಥೆ ಏನಿಲ್ಲ. ಶಾಲಾ ಮಕ್ಕಳಿಗೆ ಎಲ್ಲ ಈ ಪಡುಬದಿಯಿಂದಲೇ ಎಲ್ಲ ಹೋಗಬೇಕು. ಶಾಲಾ ವಾಹನ ಕೂಡ ಅಲ್ಲಿಂದಲೇ ಬರ್ತದೆ. ಇದಕ್ಕೆ ಕೂಡಲೇ ಏನಾದರೂ ಬದಲಿ ವ್ಯವಸ್ಥೆ ಮಾಡಿದರೆ, ಹೊಸ ಸೇತುವೆ ಮಾಡಿದರೆ ಎಲ್ರಿಗೂ ಒಳ್ಳೆಯದು, ನಮಗೆ ಉಪಕಾರ ಆಗ್ತದೆ. ಈ ಸೇತುವೆಯಲ್ಲಿ ವಾಹನ ಸಂಚಾರ ಮತ್ತು ಜನರ ನಡೆದಾಡಲು ನಿರ್ಬಂಧ ಹೇರಿದ ತಹಶೀಲ್ದಾರ್
ಗುರುಸಿದ್ದಯ್ಯ ಮತ್ತು ಕಾಪು ಎಸ್ಐ ನಿತ್ಯಾನಂದ ಗೌಡ ಅವರು ಸೇತುವೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಇರಿಸಿ ಸಂಚಾರಕ್ಕೆ ನಿಷೇಧಿಸಿದೆ. ಆದರೆ ಬದಲಿ ವ್ಯವಸ್ಥೆ ಮಾಡಿದ ಅಧಿಕಾರಿಗಳು ಕೇವಲ ಬ್ಯಾರಿಕೇಡ್ ಇಟ್ಟು ಹೋಗಿದ್ದಾರೆ. ನದಿ ದಾಟಲು ದೋಣಿ ವ್ಯವಸ್ಥೆ ಮಾಡಿಕೊಡಬೇಕಾಗಿದೆ. ಈ ಬಗ್ಗೆ ಸ್ಥಳೀಯ ಪುರಸಭೆ ಕೂಡ ಗಮನ ಹರಿಸಬೇಕಾಗಿದೆ ಎಂಬುದು ಸ್ಥಳೀಯರ ಕೂಗು. ಮಕ್ಕಳಿಗೆಲ್ಲ ದೋಣಿಲಿ ಅಂದರೆ ಆಚೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೇತುವೆ ಬಂದಮೇಲಾದರೆ ಹೋಗ್ಬೋದಾಗ್ತದೆ. ಇಲ್ಲದಿದ್ದರೆ ಪಾಂಗಳಾಗಿ ಸುತ್ತಾಗಿ ತುಂಬ ಡಿಸ್ಟೆನ್ಸ್ ತಗೊಳ್ತದೆ ಕಾಲೇಜ್ಗೆ ಹೋಗಬೇಕಾದ್ರೆ, ಸ್ಕೂಲ್ಗೆ ಹೋಗಬೇಕಾದ್ರೆ. ನೆಕ್ಸ್ಟ್ ಇಲ್ಲಿ ಜಾಸ್ತಿ ಫಿಶರ್ಮ್ಯಾನ್ಸ್ಗಳು ಇರೋದು. ಹಾಗಾಗಿ ಅವರಿಗೆ ಬೆಳಿಗ್ಗೆ 5 ಗಂಟೆಗೆ ಹೋಗಬೇಕಾದ್ರೆ ಅವರಿಗೆ ತುಂಬ ಕಷ್ಟ ಆಗ್ತದೆ ಇಲ್ಲಿ ಹೋಗಬೇಕಾದ್ರೆ ಬೆಳಿಗ್ಗೆ. ಹಾಗಾಗಿ ಬೇಗ ಸೇತುವೆ ಸರ್ಕಾರ ಒಂದು ಮಾಡಿಕೊಡ್ಬೇಕಾಗಿ ನಮ್ಮೂರ ಪರವಾಗಿ ನಾನು ನೂತನ ಸೇತುವೆಗೆ ಶಿಲಾನ್ಯಾಸ ನಡೆದಿದೆ. ಆದರೆ ಮಳೆಗಾಲದ ಹಿನ್ನೆಲೆಯಲ್ಲಿ ಕಾಮಗಾರಿ ವಿಳಂಬವಾಗಬಹುದು. ಆದರೆ ಶೀಘ್ರವಾಗಿ ನದಿ ದಾಟಲು ದೋಣಿಯ ವ್ಯವಸ್ಥೆ ಒಂದು ಮಾಡಬೇಕಾಗಿದೆ. ತುರ್ತು ಸಂದರ್ಭ ನಮಗೆ ಉಪಯೋಗವಾಗುತ್ತದೆ ಎನ್ನುವುದು ಜನರ ಆಶಯ. ಈ ಸೇತುವೆಯನ್ನ ಮೀನುಗಾರಿಕೆಗೆ ತೆರಳುವವರು, ಕೃಷಿಕರು, ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಈ ಸೇತುವೆಯನ್ನೇ ನಂಬಿಕೊಂಡಿದ್ದಾರೆ. ಈ ಸೇತುವೆ ತುಂಬಾ ಅನುಕೂಲಕರವಾಗಿದೆ. ಆದಷ್ಟು ಶೀಘ್ರದಲ್ಲಿ ಈ ಸೇತುವೆ ನಿರ್ಮಾಣವಾಗಲಿ ಎಂಬುದೇ ಗ್ರಾಮಸ್ಥರ ಆಶಯವಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಾಪು. ಎಸ್, ಇದೀಗ ನಾವು ವರದಿಯನ್ನು ಕೂಡ ಮತ್ತೊಮ್ಮೆ ನೋಡ್ಕೊಂಡು ಬಂದ್ವಿ. ಎಸ್, ವರದಿಯಲ್ಲಿ ಇರುವಂತಹ ಹಾಗೇನೆ ಬಹಳಷ್ಟು ಜನರಿಗೆ ಕೂಡ ಸಂಪರ್ಕ ಸೇತುವೆ ಕೂಡ ಹೌದು. ಎಸ್, ಅಲ್ಲಿ ಇರುವಂತಹ ಈ ವಿಚಾರಗಳಿಗೇನು ಅಥವಾ ಅಲ್ಲಿ ಈ ಪಂಚಾಯಿತಿ ಲೆವೆಲ್ ಅಲ್ಲಿ ಆ ಸಂದರ್ಭಗಳಲ್ಲಿ ಏನೋ ಕಾಮಗಾರಿ ನಡೆಯುತ್ತೋ ಅಲ್ಲಿ ಆಗಿರುವಂತಹ ಕಳಪೆ ಕಾಮಗಾರಿ ಇದೀಗ ಬಯಲಿಗೆ ಬರ್ತಾ ಇದೆ ಅನ್ನುವಂಥದ್ದು. ಎಸ್, ಮತ್ತಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಳ್ತೀನಿ. ರವಿ ಹಾಗೇನೆ ಯೋಗೇಶ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರವಿ ಅವರೇ, ಈಗಾಗಲೇ ನೀವು ಹೇಳ್ತಾ ಇದ್ರಿ ಈ ಸೇತುವೆ ಬಗ್ಗೆ, ಯಾಕಂದ್ರೆ ವಸಂತ ಸಾಲನೆಯವರ ಸಂದರ್ಭಗಳಲ್ಲಿ ಈ ಸೇತುವೆ ಆಗಿತ್ತು ಅನ್ನುವಂಥದ್ದು. ತದನಂತರ ಆ ಸಂದರ್ಭಗಳಲ್ಲಿ ಪಂಚಾಯಿತಿ ಕೂಡ ಲೆವೆಲ್ ಅಲ್ಲಿ ಇರುವಂತದ್ದು, ಆದ ನಂತರ ಪುರಸಭೆ ಆಯಿತು, ಮತ್ತೆ ಡೆವಲಪ್ಮೆಂಟ್ ಆಗಿರುವಂತದ್ದು. ಎಸ್, ಒಪ್ಕೊಳ್ಳೋಣ. ಆದ್ರೆ ಪಂಚಾಯಿತಿ ಮಾಡಿರುವಂತದ್ದು ಈ ಕಾಮಗಾರಿ ಆ ಸಂದರ್ಭಗಳಲ್ಲಿ ಅಥವಾ ಅವರ ಶಾಸಕರ ನಿಧಿ ಇರುವಂತದ್ದು ಆಗಿರುವಂತದ್ದು ಅನ್ನುವಂಥದ್ದು, ಶಾಸಕರ ನಿಧಿಯಿಂದಲೇ ಆಗಿರುವಂತದ್ದು. ಆದ ನಂತರ ಸಚಿವರಾದರು, ನಗರಾಭಿವೃದ್ಧಿ ಸಚಿವರಾಗಿರುವಂತವರು ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಬಂದ್ರು. ಅವ್ರ ಹತ್ರ ನೀವು ಏನಾದ್ರು ಇದರ ಬಗ್ಗೆ ಮಾತಾಡಿಲ್ವಾ? ಅವ್ರ ಹತ್ರ ಮೊದಲಿಂದ ಹೇಳ್ತಾ ಇದ್ದೇವೆ ಅದನ್ನು. ಅವರು ಅಲ್ಲಿ ಬರುವ ರೋಡೇ ಸರಿ ಇಲ್ಲ. ಬ್ರಿಡ್ಜಿಗೆ ಬರುವಾಗ ಎಷ್ಟು ಕಿಲೋಮೀಟರ್ ರಸ್ತೆ ಹಾಳಾಗಿರುವಂತದ್ದು ಒಟ್ಟಾರೆ ಒಂದು ಸಂಬಂಧಿಸಿದಂತೆ ಇದಕ್ಕೆ? 1.5 ಕಿಲೋಮೀಟರ್ ಮುಂದೆನೂ ಕೂಡ ಹಾಳಾಗಿರುವಂತದ್ದೇ. ಹೌದು, ಮುಂಚೆಯಿಂದ ಅದಕ್ಕೆ ಒಂದು ಡಾಮರ್ ಅದು ನೋಡ್ಲೇ ಇಲ್ಲ. ಎಷ್ಟು ವರ್ಷ ಆಗಿರ್ಬೋದು ಡಾಮರೀಕರಣ? ಅದೇ ಬ್ರಿಡ್ಜ್ ಆಗುವಾಗ ಅದು ರೋಡ್ ಆದದ್ದು ಒಂದು 20 ವರ್ಷ ಆಯ್ತು. ಎಸ್, ಆದ ನಂತರ ಡಾಮರೀಕರಣ ಆಗಲೇ ಇಲ್ಲ. ಎಸ್, ಅದಕ್ಕಿಂತ ಅದು ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ, ಅದು ನೋಡುದಕ್ಕಿಂತ ಅವರೇ ಅಲ್ಲಿ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನೋಡುವಂತ ಪ್ರಮೇಯ ಅಲ್ಲಿಗೆ ಬಂದೇ ಇಲ್ಲ. ಅವರು ಇಲ್ಲ, ಅವ್ರ ಹತ್ರ ನಾವೇ ಹೇಳ್ಬೇಕಷ್ಟೇ. ನೀವು ಇಲ್ಲಿಂದ ಸಮಸ್ಯೆಗಳನ್ನು ಹೋಗಿ ಹೇಳ್ಬೇಕು ಅಷ್ಟೇ. ಅಥವಾ ಈಗಿನ ಹೊಸದಾಗಿ ಆಯ್ಕೆ ಅಂತ ಸಚಿವರು ಅಥವಾ ಇವರು ಲಾಲಾಜಿ ಮೆಂಟನವರಾಗಿರ್ಬೋದು, ಏನೋ ಬಂದಿದ್ರ ಆ ಸ್ಥಳಕ್ಕೆ ಭೇಟಿ ನೀಡಿದ್ರ ಖುದ್ದಾಗಿ ಆ ಸಂದರ್ಭಗಳಲ್ಲಿ? ಇದೀಗ ಮೊನ್ನೆ ಸಂದರ್ಭ ಇದೀಗ ಈ ಸೇತುವೆ ಕುಸಿತಾ ಇತ್ತು ಅನ್ನುವಂಥದ್ದು ತಾವು ಹೇಳ್ತಾ ಇದ್ರಿ, ಸ್ವಲ್ಪನೇ ಅದು ಒಂದು ಸಿಂಕ್ ಆಗ್ತಾ ಇತ್ತು ಅನ್ನುವಂಥದ್ದನ್ನು. ಅದನ್ನು ಮೂಲತಃ ಮೊದಲು ನೋಡಿದವರು ಯಾರು ಅಥವಾ ನೀವು ಇದನ್ನ ಗಮನಕ್ಕೆ ತಗೊಳ್ಳಿಲ್ವಾ ಆ ಸಂದರ್ಭಗಳಲ್ಲಿ? ಅಲ್ಲ, ಗೊತ್ತಿತ್ತು ನಮ್ಗೆ. ಅದು ಕ್ರ್ಯಾಕ್ ಎಲ್ಲ ಆಗಿತ್ತು, ಅದು ಸೈಡ್ ರಾಡ್ ಎಲ್ಲ ಹೋಗಿದೆ, ಮತ್ತೆ ಸಿಂಕ್ ಆಗುದು ಗೊತ್ತುಂಟು ನಮ್ಗೆ. ಅದು ಸ್ವಲ್ಪ ಸಿಂಕ್ ಆದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ. ಒಂದು ಈಗ 2 ದಿನ ನಮ್ಗೆ ಗೊತ್ತಾಗ್ಲಿಲ್ಲ. ನಾವು ಅದೇ ಇದು ಗೊತ್ತಾಗದಿದ್ರೆ ಇನ್ನು ಸಹ ನಡ್ಕೊಂಡೇ ಹೋಗ್ತೇವೆ, ಬೀಳುವಾಗ ಗೊತ್ತಾಗುದು. ಹಾಗೆ ಹೇಗೆ ಗೊತ್ತಾಯ್ತು ಇದು? ಇದ್ರ ನೀವೇ ನೋಡಿರುವಂತದ ಸಾರ್ವಜನಿಕರೇ ಅಥವಾ ಏನು, ಹೇಗೆ ಗೊತ್ತಾಯ್ತು ಇದು? ಇಲ್ಲ, ನಾವು ಮೊನ್ನೆ ದೊಡ್ಡ ನೆರೆ ಬರುವಾಗ ಇವರು ಇದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ದೋಣಿಯಲ್ಲಿ ಬರುವಾಗ ಅವರು ಇದನ್ನು ನೋಡಿದ್ದಾರೆ. ಅದು ಲೆವೆಲ್, ನೀರಿನ ಲೆವೆಲ್ ಮಧ್ಯದಲ್ಲಿ ಟಚ್ ಆಗಿದೆ. ಆ ಸೈಡ್ ಈ ಸೈಡ್ ಗ್ಯಾಪ್ ಉಂಟು. ಅಷ್ಟರವರೆಗೆ ಮುಳುಗಿರುವಂತದ್ದು ಈ ಸೇತುವೆ, ಅಷ್ಟು ಮುಳುಗಿತ್ತು ಆ ಸಂದರ್ಭದಲ್ಲಿ. ಎಸ್, ಅದ್ರ ಮೇಲೆ ಮಳೆಗಾಲ ಹೆಚ್ಚಾದಾಗ ಅದ್ರ ಮೇಲೆ ನೀರು ಹೋಗುವಂತದ್ದು ಏನಾದ್ರು ಅಥವಾ ಮೇಲೆ ಹೋಗ್ಲಿಲ್ಲ, ಇಷ್ಟರವರೆಗೆ ಮೇಲೆ ಹೋಗುದಿಲ್ಲ. ಮೊನ್ನೆಯ ನೆರೆಗೂ ಕೂಡ ಅದನ್ನು ತಾಕುವಂತ ಟಚ್ ಆಗುವಂತ ಪ್ರಮೇಯಗಳು ಬರುತ್ತೆ. 1.5 ಫೀಟ್ ಭೂಮಿ ಮುಳುಗಿರುವಂತದ್ದು.
ಈ ಮಾರ್ಗವನ್ನು ಹೆಚ್ಚಾಗಿ ವಿದ್ಯಾರ್ಥಿಗಳು ಎಲ್ಲ ಬಳಸಲ್ವಾ ಅಥವಾ ಯಾರೆಲ್ಲ ಬಳಸ್ತಾರೆ ಹೆಚ್ಚಾಗಿ ಇಲ್ಲಿ ಈ ಸಂದರ್ಭಗಳಲ್ಲಿ? ಮೀನುಗಾರರು ಬಳಸ್ತಾರೆ, ಮತ್ತೆ ಶಾಲಾ ಮಕ್ಕಳೆಲ್ಲ ಹೋಗ್ಲಿಕ್ಕೆ ಇದೇ ರಸ್ತೆ ಬಳಸ್ತಾರೆ. ಅಲ್ಲಿ 3-4 ಸ್ಕೂಲ್ ಬಸ್ ಬರ್ತದೆ, ಅದು ಇದೇ ಬ್ರಿಡ್ಜ್ ಅಲ್ಲಿ ಇವರು ಹೋಗ್ಬೇಕು ಮಕ್ಕಳೆಲ್ಲ ನಡ್ಕೊಂಡು ಹೋಗಿ ಪಾಸ್ ಮಾಡಿ ಅಲ್ಲಿ ಬಸ್ ಬರ್ತದೆ. ಅಥವಾ ಈ ಕಿರು ಸೇತುವೆ ಅನ್ನುವಂಥದ್ದು ಇದೆ, ಇದ ನಂತರ ಎಲ್ಲಾದ್ರೂ ಪ್ರಗತಿ ಆಗ್ಬೇಕು ಅಥವಾ ಒಂದು ವಾಹನ ಹೋಗುವಂತ ರಸ್ತೆ ಅಥವಾ ಒಂದು ಸೇತುವೆ ಮಾಡಿ ಅನ್ನುವಂಥದ್ದು ಏನಾದ್ರೂ ಒತ್ತಡಗಳನ್ನು ಹೇರಿಲ್ವಾ ಅಥವಾ ನಿಮ್ಮ ಮೂಲಕ ಗ್ರಾಮಸ್ಥರು ಎಲ್ಲಾದ್ರೂ? ನೆಕ್ಸ್ಟ್ ಅದೇ ಈಗ ಅವರು ವಿನಯ್ ಕುಮಾರ್ ಸೊರಕೆ ಅವರು ಗುದ್ದಲಿ ಪೂಜೆ ಮಾಡಿದ್ದಾರೆ. ದೊಡ್ಡ ಎಷ್ಟು ಸಮಯ ಆಯ್ತು ಗುದ್ದಲಿ ಪೂಜೆ ಮಾಡಿ? ಎಲೆಕ್ಷನ್ ಟೈಮ್ ಅಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರು. ಎಸ್, ಅದು ಪಾಸ್ ಆಗಿದೆ ಅನ್ನುವಂಥದ್ದು ಪೂರ್ಣ ಗೊತ್ತಿರಲ್ಲ. ಎಸ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಎಸ್, ಆ ಗುದ್ದಲಿ ಪೂಜೆ ಮಾಡಿದ್ರು. ಅದ ನಂತರ ಏನು ಹೇಳಿದ್ರು ಆ ಸಂದರ್ಭಗಳಲ್ಲಿ ಅಲ್ಲಿಗೆ ಭೇಟಿ ನೀಡಿದ್ರು? ಆ ಸಂದರ್ಭ ಗುದ್ದಲಿ ಆವಾಗ ಮಾತ್ರ ಬಂತಿರುವಂತದ್ದು. ಎಸ್, ಅದಕ್ಕೆ ಸಂಬಂಧಿಸಿದಂತ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಅವರು ಏನೋ ರೆಸ್ಪಾನ್ಸ್ ಮಾಡಲ್ಲ. ಓಕೆ, ಅಲ್ಲಿ ಬರೋದೇ ಅಲ್ವಾ ಅವರು, ಆ ಒಂದು ಹತ್ತಿರ ಇಷ್ಟರವರೆಗೆ ಸುಳಿದೇ ಅಲ್ವಾ ಅನ್ನುವಂಥದ್ದು ಅಲ್ಲಿ ಆ ಸೇತುವೆ ಹತ್ರ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿನ? ಅದಕ್ಕೆ ರೋಡೇ ಸರಿಗಟ್ಟಿಲ್ಲ. ಅದು ದೊಡ್ಡ ರೋಡಿಂದ ಬರ್ತಾರೆ, ಅದನ್ನು ನೋಡ್ತಾರೆ, ಸೀದಾ ಹೋಗ್ತಾರೆ. ಇಲ್ಲಿ ಬರುವಂತ ಪ್ರಮೇಯ ಇಲ್ಲ. ಈ ಮೊನ್ನೆ ಒಂದು ಜಲಾವೃತ ಆಯಿತು ಅನ್ನುವಂತ ಸನ್ನಿವೇಶದಲ್ಲಿ ಬಂದ್ರು ಹೊರತು ಇಲ್ಲದ್ರೆ ಯಾರು ಇತ್ತ ಗಮನ ಹೇಳಿದ್ರು ಅವರಿಗೆ ಇಷ್ಟ ಆಗಿದೆ ಅಂತ ಅವರಿಗೆ ಗೊತ್ತಾಗುದಿಲ್ಲ. ಅಲ್ಲ, ಮುಂದಿನ ಚುನಾವಣೆ ಇದೆ, ತಾಲೂಕು ಪಂಚಾಯತಿ ಇದೆ, ಜಿಲ್ಲಾ ಪಂಚಾಯತಿ ಇದೆ, ಅಥವಾ ಪುರಸಭೆ ಏನೋ ಚುನಾವಣೆ ಆಯ್ತು ಹೋಯ್ತು, ಚಿಂತಿಲ್ಲ. ಇನ್ನು ಲೋಕಸಭೆ ಕೂಡ ಇದೆ ಚುನಾವಣೆ. ಆವಾಗ್ಲಾದ್ರೂ ನಿಮ್ಮ ಒಂದು ಏನು ಬೇಡಿಕೆ ಇದೆ ಅದನ್ನು ಹೆಚ್ಚು ಒತ್ತಡವನ್ನು ಹೇರುವಂಥದ್ದು ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಬಾರಿ ಬರ್ತಲೇ ಇರುತ್ತೆ. ಇನ್ನು 3-4 ಚುನಾವಣೆಗಳು ಬಾಕಿ ಇದೆ. ಜಿಲ್ಲಾ ಪಂಚಾಯತ್ ಆಗಿರೋ, ತಾಲೂಕು ಪಂಚಾಯತ್ ಅಥವಾ ಸ್ಥಳೀಯವಾಗಿ ಲೋಕಸಭೆ ಕೂಡ ಆಗಿರುವಂಥದ್ದು ಮುಂದಕ್ಕೆ ಇದೆ. ಇದರ ಬಗ್ಗೆ ನೀವು ಯಾಕೆ ಒತ್ತಡವನ್ನು ಹೇರ್ತಾ ಇಲ್ವಾ? ಅಥವಾ ಇದಕ್ಕೆ ಬೇಕು ಅಂತ ಅಸಡ್ಡೆ ಮಾಡ್ತಾ ಇದಾರ? ಇದರ ಹಿಂದೆ ಯಾರಾದ್ರೂ ಇದ್ದಾರಾ ಅನ್ನುವಂಥದ್ದು? ಹಾಗಾದ್ರೆ ಹಾಗೆ ಯಾರು ಇರ್ಲಿಕ್ಕಿಲ್ಲ. ಅದ ಹೇಳ್ತಾ ಇದ್ದೇವೆ, ಮಾಡ್ತಾ ಇಲ್ಲ ಅವರು, ಯಾಕಂತ ಗೊತ್ತಾಗುದಿಲ್ಲ. ಅಲ್ಲ, ನೀವು ಕೂಡ ಇದನ್ನು ವಿಚಾರಿಸಿಲ್ವಾ? ಯಾಕೆ ಮಾಡೋದಿಲ್ಲ ಅನ್ನುವಂಥದ್ದು ಪಟ್ಟು ಹಿಡಿಲೇ ಅಲ್ವಾ ಇಷ್ಟರವರೆಗೆ? ಯಾಕೆ ಹೇಳಿದ್ರೆ ಮಾಡ್ತೇನೆ ಅಂತ ಹೇಳ್ತಾರೆ. ಬರುವ ವರ್ಷ ಮಾಡ್ತೇನೆ ಅಂತ 22 ವರ್ಷ ಹೋಯ್ತು. 22 ವರ್ಷ ಹೋಯ್ತು. ಅಥವಾ ನೀವು ಬಹಳಷ್ಟು ಸೈಲೆಂಟ್ ಆಗಿರುವಂತದ್ದು ಇಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತಾ ಅನ್ನುವಂಥದ್ದು? ಆಗ್ಬೋದು. ಇನ್ನಾದ್ರೂ ಎಚ್ಚೆತ್ಕೊಳ್ಳೋದಿಲ್ಲ ಹಾಗಾದ್ರೆ, ಇನ್ನೂ ಕೂಡ ಬೀಳುವವರೆಗೆ ನೀವು ಸೈಲೆಂಟ್ ಆಗಿ ಅನ್ನುವಂಥದ್ದು? ಅದಕ್ಕೆ ಇಲ್ಲಿ ಬಂದದ್ ನಾವು. ಎಸ್, ಈಗ ಬಿತ್ತಾರ ಮಾಡ್ಲಿಕ್ಕೆ ಹೇಳಿದ್ರು, ಸುದ್ದಿ ಬಿತ್ತಾರ ಮಾಡಿ ಅದ ನಂತರ ನೋಡ್ಕೊಳ್ತೀವಿ ಅಥವಾ ಪಬ್ಲಿಕ್ ಎಲ್ಲರೂ ನೋಡ್ಲಿ ಅಂತ ನಾವು ಚಾನಲ್ ಎದುರು ಬಂದದ್ದು. ಎಸ್, ಈಗಾಗಲೇ ಬಹಳಷ್ಟು ಜನರು ನೋಡ್ಲಿ ಅನ್ನುವಂಥದ್ದನ್ನು ಪ್ರತಿ ಬಾರಿ ಹಿಂದ್ಲೂ ಕೂಡ ಮಾಡಬಹುದಿತ್ತು ನಿಮ್ಗೆ ಇದನ್ನು, ಅಥವಾ ಈ ಸಂದರ್ಭಗಳಲ್ಲಿ ಇದೀಗ ಎಚ್ಚೆತ್ಕೊಳ್ಬೇಕಾಯ್ತಾ? ಒಂದು ನೆರೆ ಬಂದ ನಂತರ ಎಚ್ಚೆತ್ಕೊಳ್ಳುವಂತ ಪರಿಸ್ಥಿತಿ ಬಂತ ಅನ್ನುವಂಥದ್ದು? ಇನ್ನು ಬೀಳೋದು ಖಚಿತ ಅಂತ ನಿಮ್ಗೂ ಗೊತ್ತಾಯ್ತಾ ಅನ್ನುವಂಥದ್ದು? ಹಾಗಾದ್ರೆ ಖಚಿತ. ಎಷ್ಟು ಸಮಯದಿಂದ ಒಂದು 21 ವರ್ಷಗಳ ಕಾಲ ಕಳೆದ್ರಿ. ಎಸ್, ಈಗ ಮುಂದಕ್ಕೆ ಹೊಸ ಸೇತುವೆ ಬರುತ್ತೆ ಅನ್ನುವಂಥದ್ದು ಒಂದು ಆಶ್ವಾಸನೆ ಇದೆ. ಅದರ ಮಧ್ಯದಲ್ಲಿ ಈಗ ದೋಣಿನ ವ್ಯವಸ್ಥೆಗಳನ್ನು ಮಾಡ್ಬೇಕು ಅನ್ನುವಂಥ ಇದ್ರ ಬಗ್ಗೆನೂ ಹೋರಾಟ ಮಾಡ್ತಾ ಇದೀರಿ, ಹೇಳ್ತೀರಿ, ಕೊಡ್ತೇನೆ ಅಂತ ಹೇಳ್ತಾರೆ. ಯಾಕೆ ನೀವು ಒತ್ತಡಗಳನ್ನು ಹೇರೋದಿಲ್ಲ ಅನ್ನುವಂಥದ್ದು? ಅಥವಾ ಇಷ್ಟು ಸಾರ್ವಜನಿಕರಿಗೆ ಬಾಧೆ ಆಗ್ತದೆ, ಸಮಸ್ಯೆ ಆಗ್ತದೆ, ಎಲ್ಲದಕ್ಕೂ ಮಾಧ್ಯಮನೇ ಬೇಕಾ? ಅಥವಾ ಅಲ್ಲಿಯ ಪರಿಸ್ಥಿತಿಯನ್ನು ಅವರಿಗೆ ನಿಮಗೆ ಒತ್ತಡವನ್ನು ಹೇರ್ಬೋದಿತ್ತಲ್ಲ, ಯಾಕೆ ಹೇಳ್ತಾ ಇಲ್ಲ ಅವರು ಅನ್ನುವಂಥದ್ದು? ಇಲ್ಲಿ ರಾಜಕೀಯ ಇದೆಯಾ? ಈ ಸಂದರ್ಭಗಳಲ್ಲಿ ರಾಜಕೀಯ ಮಾಡ್ತಾ ಇದ್ದಾರಾ? ಅಥವಾ ಇದನ್ನು ರಾಜಕೀಯವಾಗಿ ಬಳಸ್ತಾ ಇದ್ದಾರಾ ಅನ್ನುವಂಥದ್ದು? ಅದು ಗೊತ್ತಾಗುದಿಲ್ಲ. ಅದೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಒಂದು ಗ್ರಾಮದಲ್ಲಿ ನಾವು ನಿನ್ನೆನೂ ಕೂಡ ಒಂದು ವರದಿ ಮಾಡಿದ್ವಿ, ಒಂದು ಜಿಲ್ಲಾ ಪಂಚಾಯತಿ ಅದು 100 ವರ್ಷಗಳ ಹಿಂದೆಲ್ಲೂ ಕೂಡ ರಸ್ತೆ ಇಲ್ಲ ಅನ್ನುವಂಥದ್ದನ್ನು. ಆದ್ರೆ ಅವರು ಹೋರಾಟಗಳನ್ನು ಮಾಡ್ತಲೇ ಇದ್ದಾರೆ, ಪ್ರತಿ ಬಾರಿ ಕೂಡ ಹೋರಾಟಗಳನ್ನು ಮಾಡ್ತಲೇ ಇದ್ದಾರೆ. ಆದ್ರೆ ಯಾಕೆ ನೀವು ಸೈಲೆಂಟ್ ಆಗ್ತಾ ಇದ್ದೀರಿ? ಯಾರ ಒತ್ತಡಗಳಿದೆ? ಅಥವಾ ಹೋರಾಟ ಮಾಡೋದಕ್ಕೆ ಎಲ್ಲಾದ್ರೂ ಅಡ್ಡಿ ಆತಂಕಗಳು ಇದೆಯಾ, ಸಮಸ್ಯೆಗಳು ಇದೆಯಾ ಅನ್ನುವಂಥದ್ದು? ಅಲ್ಲ, ಹೋರಾಟ ಮಾಡಿ ಬೆನಿಫಿಟ್ ಇದ್ದರೆ ಆಗ್ಬೋದು. ಹೋರಾಟ ಮಾಡಿ ಎಂತದ್ದು ಪ್ರಯೋಜನ ಇಲ್ಲ ಅಂದ್ರೆ ಎಂತ ಪ್ರಯೋಜನ? ಹೋರಾಟ ಮಾಡಿ ಪ್ರಯೋಜನ ಅಂತ. ಎಸ್, ಒಂದು ದಿವಸ ಹೋಗಿ ಅಲ್ಲಿ ಮುನ್ಸಿಪಾಲಿಟಿ ಪುರಸಭೆಯಲ್ಲಿ ಕುತ್ಕೊಳ್ಬಹುದು, ದಿವಸ ಹೋಗಿ ಕುತ್ಕೊಳ್ಳಿಕ್ಕೆ ಆಗ್ತದ? ಎಸ್, ದಿವಸ ಹೋಗಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಎಲ್ಲರೂ ಕೆಲಸ ಹೋಗ್ಬೇಕು, ಅವ್ರದ್ದು ಡ್ಯೂಟಿ ಮಾಡ್ಬೇಕು. ಒಂದ್ ದಿವಸ ಹೋಗಿ ಕೂತ್ಕೊಂಡು ಬರ್ತಾರೆ. ನಾವು ಎಲ್ಲರೂ ಹೋಗಿ ಹೇಳಿದ್ದೇವೆ. ಅಲ್ಲ, ನಾವೇ ಹೋರಾಟವನ್ನೇ ಮಾಡೋದಾದ್ರೆ ನೀವು ಜಿಲ್ಲಾ ಪಂಚಾಯತಿಗೆ ಆಯ್ಕೆ ಮಾಡಿದ್ರಿ, ಆ ವಾರ್ಡಿನಲ್ಲಿ ನಿಮ್ಮ ಸದಸ್ಯರಿದ್ದಾರೆ, ಅವ್ರೇನ್ ಮಾಡ್ತಾ ಇದಾರೆ? ಹಾಗಾದ್ರೆ ಅವರ ಮನೆಯಲ್ಲಿ ಮಲಗಿದಾರ ಅವರು ಅನ್ನುವಂಥದ್ದು? ಈಗ ನಿಮ್ಮ ಸಮಸ್ಯೆಗೆ ಅವರು ಚುನಾವಣೆಗೆ ನಿಂತಿರುವಂತದ್ದಲ್ಲ, ಜನಸೇವೆಗೆ ನಿಂತಿಲ್ಲ, ಅವರ ಮನೆಯಲ್ಲಿ ಮಲಗೋಕೆ ನಿಂತಿರುವಂತದ್ದು. ಹಾಗಾದ್ರೆ ಅವರು ಅದನ್ನು ನೀವು ಕೇಳ್ತಾ ಇಲ್ವಾ? ಯಾಕಂದ್ರೆ ನಮ್ಮಿಂದ ಮತ ಪಡೆದಿದ್ದೀರಿ ನೀವು. ಇವತ್ತು ನೀವು ಕೆಲಸ ಮಾಡಿ, ನಮ್ಮ ಸೇತುವೆ ಸರಿ ಇಲ್ಲ, ನೀವು ಕೆಲಸ ಮಾಡದೆ ಮನೆಯಲ್ಲಿ ಮತ್ಕೊಂಡು ಅಥವಾ ಮಾಡ್ತೇವೆ ಅಂತ ಕಾರಣ ಕೊಡ್ತಾ ಹೋದ್ರೆ ಯಾರು ಮಾಡೋರು? ಹಾಗಾದ್ರೆ ನೀವೇ ಹೋರಾಟ ಮಾಡಿ, ನೀವೇ ಪುರಸಭೆ ಎದುರು ನಿಂತುಕೊಂಡು ಮಾಡೋದಾದ್ರೆ ನಾವು ಯಾಕೆ ವೋಟಿಂಗ್ ಅಥವಾ ನಮ್ಗೆ ಒಂದು ರೈಟ್ಸ್ ಇರುತ್ತೆ, ಯಾಕೆ ಆಯ್ಕೆ ಮಾಡ್ತೀವಿ ಅವರನ್ನು ನಾವು? ಅಲ್ಲಿ ಕ್ಯಾಂಡಿಡೇಟ್ ಇರೋದು ಬಿಜೆಪಿ. ಎಸ್, ನಿಮ್ಗೆ ಮಾತಾಡಕ್ ಆಗ್ತಾ ಇಲ್ಲ? ಆಗ್ತದೆ, ಬಿಜೆಪಿಯ ನಾವು ಮಾತಾಡ್ತೇವೆ. ಅಲ್ಲಿ ಪುರಸಭೆಯಲ್ಲಿ ಇರೋದು ಕಾಂಗ್ರೆಸ್. ಎಸ್,
ವಿರೋಧ ಪಕ್ಷದಲ್ಲಿ ಇದ್ದಾರೆ. ವಿರೋಧ ಪಕ್ಷ ಕಾಂಗ್ರೆಸ್ ಇರೋದು. ಎಸ್, ಅವರು ಡೆವಲಪ್ ಮಾಡಿದ್ರೆ ಇಲ್ಲಿ ಬಿಜೆಪಿ ಅವರು ಡೆವಲಪ್ ಆಗ್ತದ ಅಂತ ಅವರ ಮನಸ್ಸಲ್ಲಿ ಸಹ ಇರ್ಬೋದು. ಇವರು ಬಿಜೆಪಿನವರ ಹತ್ರ ಕೆಲಸ ಒಟ್ಟಾರೆ ಅವರ ರಾಜಕೀಯದಲ್ಲಿ ನೀವು ಬಲಿ ಆಗ್ತಾ ಇದ್ದೀರಿ. ನಾಳೆ ಸೇತುವೆ ಬಿದ್ದು ಕುಸಿದ ನಂತರ ಯಾರು ಪೋಸ್ ಕೊಡ್ತಾರೆ? ಅಲ್ಲಿ ಬಂದು ಎಲ್ರು ಪೋಸ್ ಕೊಡ್ತಾರೆ. ಒಬ್ರು ಸತ್ತ ಕೂಡ್ಲೆ ಅವರ ಸಮಸ್ಯೆಯಿಂದ ಸತ್ರು ಅಲ್ಲಿ ಅನ್ನುವಂಥದ್ದು. ಸೇತುವೆ ಬಿತ್ತು, ಒಂದು ವಿದ್ಯಾರ್ಥಿ ನೀರ್ಪಾಲಾದ್ರು ಅಂತ ಕೇಳಿದ್ರೆ ಮೊನ್ನೆನೆ ಇತ್ತೀಚೆಗೆ ನೀವು ನೋಡಿರ್ಬೋದು ಪಡುಬಿದ್ರಿಯಲ್ಲಿ ಆದ ಸನ್ನಿವೇಶಗಳು. ಯಾರು ಇದಕ್ಕೆ ಹೊಣೆ? ಯಾರ ಮನೆಯ ಮಕ್ಕಳು ಹೋಗ್ತಾರೆ? ಅವರ ಮನೆಯ ಮಕ್ಕಳು ಹೋಗಲ್ಲ, ಅವರ ಮನೆಯಲ್ಲಿ ಸೇಫ್ ಆಗಿರ್ತಾರೆ. ಅವರಿಗೆ ಸಮಸ್ಯೆ ಆಗೋದಿಲ್ಲ, ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇರುವಂತದ್ದು. ಇವರು ಯಾವಾಗ್ಲೂ ನೋಡಿ, ನೀವು ಹೇಳಿದ್ರಿ ಈಗ ಎರಡು ಪಕ್ಷದ ಒಂದು ಆ ಜಂಜಾಟಿ ಏನಿದೆ ಅಥವಾ ಅವರ ಒಳ ರಾಜಕೀಯ ಏನಿದೆ, ಅದರಿಂದ ನಿಮ್ಮ ಗ್ರಾಮ ಮಾತ್ರ ಕುಗ್ರಾಮ ಆಗ್ತಾ ಇದೆ ಅನ್ನೋದು. ಇದರ ಬಗ್ಗೆ ಅವರು ಖುದ್ದಾಗಿ ಹೇಳಿದ್ರ ನಿಮ್ಮ ಜೊತೆನೂ ಕೂಡ? ನಮ್ಗೆ ಅದು ವಿಷಯ ಗೊತ್ತಾಗ್ತದೆ. ಎಸ್, ಅಲ್ಲಿದ್ದು ವಿಷಯ ಗೊತ್ತಾಗ್ತದೆ. ಇಲ್ಲಿದ್ದು ವಾರ್ಡಿದ್ದು ಕೆಲಸ ಮಾಡ್ಲಿಕ್ಕೆ ಅವರು ಅನುದಾನ ಅಂತ ಕೊಡುದಿಲ್ಲ. ನಮ್ಮ ಉಳಿಯಾರಗೋಳಿ ಒಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಕಾಪು ಒಂದು ಪುರಸಭೆ ಘೋಷಣೆ ಮಾಡಿದಾಗ್ಲೂ ಕೂಡ ಉಳಿಯಾರಗೋಳಿ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿತ್ತು. ಉಳಿಯಾರಗೋಳಿ ಗ್ರಾಮ ಪಂಚಾಯತಿ ಅದಕ್ಕೆ ಸೇರೋದು ಬೇಡ, ಅಷ್ಟು ಅಭಿವೃದ್ಧಿ ಆಗ್ಲಿಲ್ಲ, ನಮ್ಮನ್ನು ಸೇರಿಸಬೇಡಿ ಅನ್ನುವಂತ ಹೋರಾಟವೂ ಕೂಡ ಆಗಿತ್ತು. ಎಸ್, ಇದು ಒಂದು ಕಾರಣ ಆಗಿರ್ಬೋದು ಈ ಬಾರಿಗೆ. ಎಸ್, ನಿಮ್ ಜೊತೆ ಮಾತಾಡ್ತೇನೆ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿ. ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಭಯಾನಕ ಸೇತುವೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾತಾಡ್ತಿದ್ವಿ. ಭಯಾನಕ ಸೇತುವೆ ಬಗ್ಗೆ ಕೂಡ ಮಾಧ್ಯಮ ವರದಿಯನ್ನು ಕೂಡ ಮಾಡಿದೆ. ಸ್ಪಂದನ ವಿಶೇಷವಾಗಿ ಕೂಡ ವರದಿಯನ್ನು ಕೂಡ ಬಿತ್ತರ ಮಾಡಿತ್ತು. ತದನಂತರ ನಮ್ಮ ವರದಿಗಾರರು ಕೂಡ ಅದರ ಬಗ್ಗೆ ಅವರ ಜೊತೆನೂ ಕೂಡ ಶಾಸಕರಾಗಿರ್ಬೋದು, ಅಲ್ಲಿಯ ಜನಪ್ರತಿನಿಧಿಗಳು ಹೇಗೆ ಸ್ಪಂದಿಸಿದ್ದಾರೆ ಅಥವಾ ಅಲ್ಲಿ ಆಡಳಿತ ಅಧಿಕಾರಿ ಆಗಿರ್ಬೋದು ಅವರು ಕೂಡ ಹೇಗೆ ಸ್ಪಂದಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಮಾತಾಡಬೇಕು. ಅದಕ್ಕಿಂತ ಮೊದಲು ಅಲ್ಲಿಯ ವರದಿ ಇದೆ, ವರದಿಯನ್ನು ನೋಡಿಕೊಂಡು ಮತ್ತಷ್ಟು ವಿಚಾರಗಳನ್ನು ಕೂಡ ನಮ್ಮ ವರದಿಗಾರರ ಜೊತೆನೂ ಕೂಡ ಮಾತಾಡ್ತೀನಿ. ಎಸ್, ಭಾರಿ ಮಳೆ ಮತ್ತು ನೆರೆಯ ಕಾರಣದಿಂದ ಕೈಪುಂಜಾಲು ಬಟತೋಟ ಸೇತುವೆಯಲ್ಲಿ ಬಿರುಕು ಕಾಣಿಸಿದ್ದು ಮಧ್ಯಭಾಗದ 2 ಪಿಲ್ಲರ್ಗಳು ನದಿಯೊಳಗೆ ಕುಸಿತಕ್ಕೊಳಗಾಗಿದ್ದು ಭಾರಿ ಅಪಾಯದ ಮುನ್ಸೂಚನೆಯನ್ನ ನೀಡುತ್ತದೆ. ಕಾಪು ಪುರಸಭಾ ವ್ಯಾಪ್ತಿಯ ಉಳಿಯಾರಗೋಳಿ ಗ್ರಾಮದ ಕೈಪುಂಜಾಲು ಬಟತೋಟ ಸೇತುವೆಯು 1996ರಲ್ಲಿ ನಿರ್ಮಾಣಗೊಂಡಿದ್ದ ಸೇತುವೆ. ಪಾಂಗಳ ಮತ್ತು ಮಟ್ಟು ನಡುವಿನ ಪ್ರಮುಖ ಸಂಪರ್ಕವಾಗಿರುವ ಈ ಸೇತುವೆ ಸುಮಾರು 150ಕ್ಕೂ ಅಧಿಕ ಮನೆಗಳು ಇಲ್ಲಿವೆ. ಇಲ್ಲಿನ ಜನರಿಗೆ ಈ ಸೇತುವೆಯೇ ಪ್ರಧಾನ ಸಂಪರ್ಕ ಕೊಂಡಿ. ನಮ್ಮದು ಈ ಕೈಪುಂಜಾಲು ಬಟತೋಟ ಸೇತುವೆ ಮೊನ್ನೆ ಮಳೆ ಮತ್ತು ನೆರೆ ಬಂದಾಗ ತುಂಬ ಅಪಾಯದ ಸ್ಥಿತಿಯಲ್ಲಿದೆ. ಅದು ತುಂಬ ಮಧ್ಯದಲ್ಲಿ ತುಂಬ ಕುಸಿತಾ ಇದೆ. ಸಾಧಾರಣ ಒಂದು 20-21 ವರ್ಷ ಆಯಿತು ಈ ಬ್ರಿಡ್ಜ್ ಮಾಡಿ. ಅದು ಮಾಡಿದ ಸ್ವಲ್ಪ ಸಮಯದಲ್ಲೇ ಅದರ ಸ್ಥಿತಿ ಸ್ವಲ್ಪ ಶೋಚನೀಯ ಆಗಿತ್ತು. ಇತ್ತೀಚೆಗೆ ಅದು ಪೂರಾ ಮಧ್ಯದಲ್ಲಿ ಕುಸಿದಿದೆ ಅದು. ಮತ್ತು ಏನಂದರೆ ಈಗ ಈ ಹೊಳೆ ಈ ಬದಿಯಲ್ಲಿರುವವರಿಗೆ ನಮಗೆ ಸಮುದ್ರ ಬದಿಗೆ ಪ್ರತಿದಿನ ಅಲ್ಲಿ ಹೋಗುವ ಶಾಲೆ ಮಕ್ಕಳಿಗೆ ಹೋಗಬೇಕು, ಮಗುವಿರು ಮೀನುಗಾರಿಕೆಗೂ ಹೋಗಬೇಕು, ಸ್ಥಳೀಯರು ಗದ್ದೆ ಕೆಲಸಕ್ಕೆ ಡೈರಿ ಹಾಲು ತಗೊಂಡು ಹೋಗಬೇಕು. ಪ್ರತಿಯೊಂದಕ್ಕೂ ಈ ಸಂಪರ್ಕ ಸೇತುವೆನೇ ಮುಖ್ಯ ನಮಗೆ ಇಲ್ಲಿಯವರೆಗೆ. ಮತ್ತಂದರೆ ಮೊನ್ನೆ ನೆರೆ ಆದಮೇಲೆ ಸ್ಥಳೀಯ ಶಾಸಕರು ಬಂದಿದ್ದರು, ತಹಸೀಲ್ದಾರ್ ಬಂದಿದ್ದರು, ಇಲಾಖೆ ಅಧಿಕಾರಿಗಳೆಲ್ಲ ಬಂದಿದ್ದರು. ಮತ್ತು ಇವರು ಪೊಲೀಸ್ ಅಧಿಕಾರಿಗಳು ಬಂದು ಬ್ಯಾರಿಕೇಡ್ ಕೂಡ ಹಾಕಿ ಹೋಗಿದ್ದಾರೆ. ಈ ಬ್ಯಾರಿಕೇಡ್ ಹಾಕಿ ನಮಗೆ ಬೇರೆ ವ್ಯವಸ್ಥೆ ಮಾಡಲಿಲ್ಲ. ನಮಗೆ ಆಚೆ ಹೋಗಲೇಬೇಕಾಗುತ್ತೆ ಸಮುದ್ರ ಬದಿಗೆ. ಈ ಫಿಶರೀಸ್ ಇದಕ್ಕೆ ಮಲ್ಪೆವರೆಗೆ ಹೋಗುವ ಮೀನುಗಾರಿಕೆಗೆ ಕೂಡ ಹೋಗಬೇಕು. ಮತ್ತು ನಮಗೆ ಪಾಂಗಳದಿಂದ ಈಚೆ ಬರಲಿಕ್ಕೆ ವಾಹನ ವ್ಯವಸ್ಥೆ ಏನಿಲ್ಲ.
ಶಾಲಾ ಮಕ್ಕಳಿಗೆ ಎಲ್ಲ ಈ ಪಡುಬದಿಯಿಂದಲೇ ಎಲ್ಲ ಹೋಗಬೇಕು, ಶಾಲಾ ವಾಹನ ಕೂಡ ಅಲ್ಲಿಂದಲೇ ಬರ್ತದೆ. ಇದಕ್ಕೆ ಕೂಡಲೇ ಏನಾದರೂ ಬದಲಿ ವ್ಯವಸ್ಥೆ ಮಾಡಿದರೆ, ಹೊಸ ಸೇತುವೆ ಮಾಡಿದರೆ ಎಲ್ರಿಗೂ ಒಳ್ಳೆಯದು, ನಮಗೆ ಉಪಕಾರ ಆಗ್ತದೆ. ಈ ಸೇತುವೆಯಲ್ಲಿ ವಾಹನ ಸಂಚಾರ ಮತ್ತು ಜನರ ನಡೆದಾಡಲು ನಿರ್ಬಂಧ ಹೇರಿದ ತಹಶೀಲ್ದಾರ್ ಗುರುಸಿದ್ದಯ್ಯ ಮತ್ತು ಕಾಪು ಎಸ್ಐ ನಿತ್ಯಾನಂದ ಗೌಡ ಅವರು ಸೇತುವೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಇರಿಸಿ ಸಂಚಾರಕ್ಕೆ ನಿಷೇಧಿಸಿದೆ. ಆದರೆ ಬದಲಿ ವ್ಯವಸ್ಥೆ ಮಾಡಿದ ಅಧಿಕಾರಿಗಳು ಕೇವಲ ಬ್ಯಾರಿಕೇಡ್ ಇಟ್ಟು ಹೋಗಿದ್ದಾರೆ. ನದಿ ದಾಟಲು ದೋಣಿ ವ್ಯವಸ್ಥೆ ಮಾಡಿಕೊಡಬೇಕಾಗಿದೆ. ಈ ಬಗ್ಗೆ ಸ್ಥಳೀಯ ಪುರಸಭೆ ಕೂಡ ಗಮನ ಹರಿಸಬೇಕಾಗಿದೆ ಎಂಬುದು ಸ್ಥಳೀಯರ ಕೂಗು. ಮಕ್ಕಳಿಗೆಲ್ಲ ದೋಣಿಲು ಅಂದರೆ ಆಚೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೇತುವೆ ಬಂದ ಮೇಲಾದರೆ ಹೋಗ್ಬೋದಾಗ್ತದೆ. ಇಲ್ಲದಿದ್ದರೆ ಪಾಂಗಳಾಗಿ ಸುತ್ತಾಗಿ ತುಂಬ ಡಿಸ್ಟೆನ್ಸ್ ತಗೊಳ್ತದೆ ಕಾಲೇಜ್ಗೆ ಹೋಗಬೇಕಾದ್ರೆ, ಸ್ಕೂಲ್ಗೆ ಹೋಗಬೇಕಾದ್ರೆ. ನೆಕ್ಸ್ಟ್ ಇಲ್ಲಿ ಜಾಸ್ತಿ ಫಿಶರ್ಮ್ಯಾನ್ಸ್ಗಳು ಇರೋದು. ಹಾಗಾಗಿ ಅವರಿಗೆ ಬೆಳಿಗ್ಗೆ 5 ಗಂಟೆಗೆ ಹೋಗಬೇಕಾದ್ರೆ ಅವರಿಗೆ ತುಂಬ ಕಷ್ಟ ಆಗ್ತದೆ ಇಲ್ಲಿ ಹೋಗಬೇಕಾದ್ರೆ ಬೆಳಿಗ್ಗೆ. ಹಾಗಾಗಿ ಬೇಗ ಸೇತುವೆ ಸರ್ಕಾರ ಒಂದು ಮಾಡಿಕೊಡ್ಬೇಕಾಗಿ ನಮ್ಮೂರ ಪರವಾಗಿ ನಾನು ನೂತನ ಸೇತುವೆಗೆ ಶಿಲಾನ್ಯಾಸ ನಡೆದಿದೆ. ಆದರೆ ಮಳೆಗಾಲದ ಹಿನ್ನೆಲೆಯಲ್ಲಿ ಕಾಮಗಾರಿ ವಿಳಂಬವಾಗಬಹುದು. ಆದರೆ ಶೀಘ್ರವಾಗಿ ನದಿ ದಾಟಲು ದೋಣಿಯ ವ್ಯವಸ್ಥೆ ಒಂದು ಮಾಡಬೇಕಾಗಿದೆ. ತುರ್ತು ಸಂದರ್ಭ ನಮಗೆ ಉಪಯೋಗವಾಗುತ್ತದೆ ಎನ್ನುವುದು ಜನರ ಆಶಯ. ಈ ಸೇತುವೆಯನ್ನ ಮೀನುಗಾರಿಕೆಗೆ ತೆರಳುವವರು, ಕೃಷಿಕರು, ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಈ ಸೇತುವೆಯನ್ನೇ ನಂಬಿಕೊಂಡಿದ್ದಾರೆ. ಈ ಸೇತುವೆ ತುಂಬಾ ಅನುಕೂಲಕರವಾಗಿದೆ. ಆದಷ್ಟು ಶೀಘ್ರದಲ್ಲಿ ಈ ಸೇತುವೆ ನಿರ್ಮಾಣವಾಗಲಿ ಎಂಬುದೇ ಗ್ರಾಮಸ್ಥರ ಆಶಯವಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಾಪು. ಎಸ್ ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ಇದನ್ನು ವರದಿ ಮಾಡಿದಂತ ನಮ್ಮ ವರದಿಗಾರರಾದಂತಹ ಪ್ರಮೋದ್ ಸುವರ್ಣ ಅವರು ಕೂಡ ನಮ್ಮ ಜೊತೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಪ್ರಮೋದ್ ಅವರೇ. ಈಗಾಗಲೇ ಕಾಪು ಅನ್ನುವಂತ ಪ್ರದೇಶದಲ್ಲಿ ಕೈಪುಂಜಾಲು ರಸ್ತೆಯ ಒಂದು ಅಥವಾ ಅಲ್ಲಿಯ ಸೇತುವೆಯ ಒಂದು ದುಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ವಿ. ಅಲ್ಲಿಯ ಪರಿಸರದ ಜನರು ಕೂಡ ಇಬ್ರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕೂಡ ಜಾಯ್ನ್ ಆಗಿದ್ದಾರೆ. ಒಟ್ಟಾರೆ ಈ ವರದಿಯ ವಿಚಾರಗಳೇನು? ಈ ಹಿಂದೆ ಏನಾದರೂ ಅಲ್ಲಿ ಮರಳುಗಾರಿಕೆ ನಡೀತಾ ಇತ್ತಾ? ಯಾವ ವಿಚಾರದಲ್ಲಿ ಇದು ಕಳಪೆ ಕಾಮಗಾರಿಯ ಏನು ವಿಚಾರ ಸರ್? ಏನು ಈ ಒಂದು ಸೇತುವೆ ಅಂತ ಹೇಳಿದ್ರೆ ಕಳೆದ ಬಾರಿ ಸುರಿದಂತ ಭಾರಿ ಮಳೆಯಿಂದ ಈ ಒಂದು ಭಾಗದ ಈ ಒಂದು ಸೇತುವೆ ಕುಸಿದಿದೆ ಅಂತ ಹೇಳ್ಬೋದು. ತದನಂತರ ಈ ಒಂದು ಸೇತುವೆ ನಿರ್ಮಾಣ ಆದ ನಂತರ ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಿತ್ತು. ಆದ್ರೆ ಈ ಒಂದು ಏನು ಮೊನ್ನೆ ಸತತವಾಗಿ ನೆರೆಯ ಸಂಭವ ಈ ಒಂದು ಸೇತುವೆ ಕುಸಿದಿದೆ. ಎಸ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಪ್ರಮೋದ್ ಅವರೇ, ಅದು ಸ್ವಲ್ಪ ಪ್ರಮೋದ್ ಅವರೇ ನಿಮ್ಮನ್ನು ಮತ್ತೊಮ್ಮೆ ಸಂಪರ್ಕ ಮಾಡ್ತೇನೆ. ಎಸ್, ಇದೀಗ ಧ್ವನಿಯು ಕೂಡ ಅವರದ್ದು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಎಸ್, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಈಗಾಗಲೇ ನೀವು ಗಮನಿಸಬಹುದು ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಸಮಸ್ಯೆಯಿಂದ ಬಹಳಷ್ಟು ಜನರು ನೋಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನುಂಗಲಾರದ ತುತ್ತಾಗಿದೆ ಅನ್ನೋಂತ ಹೇಳುವಂಥದ್ದು, ಯಾರಿಗೂ ಹೇಳುವಂತ ಸ್ಥಿತಿ ಇಲ್ಲ. ಅಲ್ಲಿ ಹೇಳಿದ್ರೆ ಸಮಸ್ಯೆ ಆಗತ್ತೆ, ಇನ್ಯಾವುದೋ ಕಾರಣಭೂತರಾಗ್ತಾರೆ, ಇನ್ಯಾರನ್ನು ಟಾರ್ಗೆಟ್ ಮಾಡ್ತಾರ ಅನ್ನುವಂಥದ್ದು ಒಂದು ಭಯವೂ ಕೂಡ ಇದೆ ಅನ್ನುವಂಥದ್ದು. ಜನಸಾಮಾನ್ಯರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ರಾಜಕೀಯ ಪಕ್ಷಗಳು ಇದಕ್ಕೆ ಸ್ಪಂದಿಸಬೇಕು ಅನ್ನುವಂಥ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ ಪ್ರಮೋದ್ ಅವರು ಕೂಡ. ಎಸ್, ನೆಟ್ವರ್ಕ್ ಸಮಸ್ಯೆ ಏನೋ ಕಾಣ್ತಾ ಇತ್ತು. ಎಸ್, ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ ಪ್ರಮೋದ್ ಅವರೇ. ಎಸ್, ಈಗ ನೀವು ಹೇಳ್ತಾ ಇದ್ರಿ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ ಆ ಸಂದರ್ಭಗಳಲ್ಲಿ. ಎಸ್, ಈ ಒಂದು ಪರಿಸರದ ಪಾಂಗಾಲದಲ್ಲಿರುವಂತಹ ಈ ಒಂದು ಸೇತುವೆ ಸುಮಾರು ವರ್ಷಗಳಿಂದ ಈ ಒಂದು ಭಾಗದ ಜನರಿಗೆ ಉಪಯೋಗ ಆಗ್ತಾ ಇತ್ತು ಅಂತ ಹೇಳ್ಬೋದು. ಈ ಭಾಗದ ಜನರು ಈ ಒಂದು ಸೇತುವೆಯನ್ನು ದಿನನಿತ್ಯದ ಬಳಕೆಗೆ ಉಪಯೋಗಿಸ್ತಿದ್ರು. ಆದ್ರೆ ಮೊನ್ನೆ ಏನು ಸತತವಾಗಿ ಸುರಿದಂತಹ ಮಳೆಯಿಂದಾಗಿ ಈ ಭಾಗದಲ್ಲಿ ನೆರೆ ಆವರಿಸಿಕೊಂಡು ಈ ಒಂದು ಸೇತುವೆ ಕುಸಿದಿದೆ. ಆ ಸಂದರ್ಭದಲ್ಲಿ ಈ ಭಾಗಕ್ಕೆ ಭೇಟಿ ನೀಡಿದಂತ ತಹಶೀಲ್ದಾರ್ ಇರ್ಬೋದು, ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು, ಈ ಒಂದು ಸೇತುವೆ ಸಂಚಾರಕ್ಕೆ
ಸರಿಯಾಗಿ ಇಲ್ಲ ಅಂತ ಹೇಳಿ ಒಂದು ವರದಿ ಕೊಡ್ತದೆ. ಅದರ ನಂತರ ಈ ಭಾಗದಲ್ಲಿ ಯಾವುದೇ ಒಂದು ವಾಹನ ಸಂಚಾರಕ್ಕೆ ಈ ಒಂದು ಸೇತುವೆಗೆ ಅನುಮತಿ ಇರುವುದಿಲ್ಲ. ಅಲ್ಲಿ ಕೇವಲ ಒಂದು ಬ್ಯಾರಿಕೇಡ್ ಅನ್ನು ಹಾಕಿ ಒಂದು ಸ್ಥಳೀಯ ಅಧಿಕಾರಿಗಳು ಹೋಗ್ತಿರ್ತಾರೆ. ತದನಂತರ ಈ ಭಾಗದ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಯಾಕಂತೇಳಿ ಸ್ಥಳೀಯವಾಗಿ ಈ ಒಂದು ಸೇತುವೆಯಲ್ಲಿ ದಿನನಿತ್ಯ ಬಳಕೆಯಾಗಿ ಶಾಲಾ ಮಕ್ಕಳಿರ್ಬೋದು, ಕೆಲಸಕ್ಕೆ ಹೋಗುವವರು, ಮೊದಲಾಗಿ ನಾವು ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ ಮೀನುಗಾರಿಕೆ ಹೋಗುವವರು ಸಾಕಷ್ಟು ಜನರು ಈ ಒಂದು ಸೇತುವೆಯನ್ನು ಅವಲಂಬಿಸಿಕೊಂಡಿದ್ರು. ಆದ್ರೆ ಆ ಒಂದು ಸೇತುವೆ ಸಂಚಾರಕ್ಕೆ ಮತ್ತೆ ಅನುಮತಿ ಇಲ್ಲದ ಕಾರಣ ಜನರಿಗೆ ಸಾಕಷ್ಟು ತೊಂದರೆ ಮತ್ತೆ ಕಿರಿಕಿರಿ ಅನುಭವಿಸಬೇಕಾಯಿತು. ಆದ್ರೆ ಇಲ್ಲಿ ನಾವು ಏನ್ ಗಮನಿಸಬೇಕು ಅಂತ, ಸ್ಥಳೀಯ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಈ ಒಂದು ಸೇತುವೆ ಸ್ಥಳೀಯವಾಗಿ ಸಂಚಾರಕ್ಕೆ ಮುಕ್ತ ಅಂತ ಹೇಳಿದ ನಂತರ ಅಲ್ಲಿಗೆ ದೋಣಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕಾಯ್ತು. ಆದ್ರೆ ಸ್ಥಳೀಯವಾಗಿ ಪುರಸಭೆ ಕೂಡ ಇತ್ತಾಗ ಗಮನ ಹರಿಸ್ತಿಲ್ಲ. ಮುಂದೆ ಯಾವ ರೀತಿ ಈ ಒಂದು ಜನರಿಗೆ ಪುರಸಭೆ ಮತ್ತು ಅಧಿಕಾರಿಗಳು ಸ್ಪಂದಿಸ್ತಾರ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಈಗಾಗಲೇ ನೀವು ವರದಿ ಮಾಡಿದಂತ ಸಂದರ್ಭಗಳಲ್ಲಿ ಆಗಿರ್ಬೋದು, ತದನಂತರ ಆಗಿರ್ಬೋದು, ಏನಾದ್ರೂ ಅಲ್ಲಿ ಜನಪ್ರತಿನಿಧಿಗಳು ನಿಮ್ಮನ್ನು ಮಾತಾಡಿಸಿದ್ರ ಆ ಸಂದರ್ಭಗಳಲ್ಲಿ ಏನಾದ್ರೂ ಅದಕ್ಕೆ ಪ್ರತಿಕ್ರಿಯೆ ನೀಡಿದಾರಾ ಅನ್ನುವಂಥದ್ದು? ಖಂಡಿತ ಹರೀಶ್, ನಾವು ಈ ಒಂದು ವರದಿ ಮಾಡಿದ ನಂತರ ಆ ಒಂದು ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಅಧಿಕಾರಿಗಳು ಹೇಳಿದ್ದಾರೆ, ವಾಹನ ಸಂಚಾರಕ್ಕೆ ಮಾತ್ರ ನಾವು ನಿರ್ಬಂಧ ಹೇರಿದ್ದೇವೆ, ಜನರು ನಡೆದಾಡ್ಕೊಳ್ಳಿಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ, ಜನರು ಆ ಭಾಗದಲ್ಲಿ ನಡೆದುಕೊಂಡು ಹೋಗ್ಬೋದು. ಆದ್ರೆ ಆ ಒಂದು ಸೇತುವೆ ಶಿಥಿಲಾವಸ್ಥೆ ಇರೋದ್ರಿಂದ ವಾಹನ ಸಂಚಾರಕ್ಕೆ ಅನುಮತಿ ಇಲ್ಲ. ಈಗಾಗಲೇ ಆ ಒಂದು ಸೇತುವೆಯ ಇಂಜಿನಿಯರ್ಗಳು ಅದನ್ನು ಪರಿಶೀಲನೆ ಮಾಡಿ ನಮ್ಗೆ ಸಂಚಾರಕ್ಕೆ ಅದು ಸರಿ ಇಲ್ಲ ಅಂತ ಹೇಳಿ ನಮ್ಗೆ ಒತ್ತಿ ಕೊಟ್ಟಿದೆ. ಆದ್ರಿಂದ ನಾವು ಇದಕ್ಕೆ ಸಂಚಾರಕ್ಕೆ ನಾವು ಮಾತ್ರ ಇಲ್ಲಿ ನಿರ್ಬಂಧ ಹೇರಿದ್ದೇವೆ. ಆದ್ರೆ ಯಾವುದೇ ಒಂದು ಜನರು ಒಕ್ಕಕ್ಕೆ ಸೇತುವೆ ಸರಿಯಾಗಿದೆ, ಆದ್ರೆ ಜನರು ಓಡಾಟ ಮಾಡ್ಬೋದು. ಆದ್ರೆ ನಾವು ಈ ಒಂದು ಸಂದರ್ಭದಲ್ಲಿ ಏನ್ ಗಮನಿಸ್ಬೇಕಂತ ಹೇಳಿದ್ರೆ ಹರೀಶ್, ಈ ಒಂದು ಸೇತುವೆಯು ಶಿಥಿಲಾವಸ್ಥೆ ಇರೋದ್ರಿಂದ ಅಲ್ಲಿ ತುರ್ತು ಸಂದರ್ಭದಲ್ಲಿ ಬೇಕಾಗಿರೋದು ಧೋನಿ. ನಗರ ಪುರಸಭೆಯವರು ಈಗಾಗಲೇ ಶೀಘ್ರವಾಗಿ ಈ ಭಾಗದ ಜನರಿಗೆ ಉಪಯೋಗ ಆಗುವಂತೆ ಒಂದು ತುರ್ತಾಗಿ ಒಂದು ಧೋನಿಯ ವ್ಯವಸ್ಥೆಯನ್ನು ಮಾಡಿಸಬೇಕಾಗ್ತದೆ. ಸ್ಥಳೀಯವಾಗಿ ಧೋನಿ ಸಂಚಾರಕ್ಕೆ ಈ ಒಂದು ಸೇತುವೆಯಲ್ಲಿ ಏನಾದ್ರೂ ತೊಂದರೆಗೀಡಾದಾಗ ಧೋನಿಯ ವ್ಯವಸ್ಥೆಯನ್ನು ಇವರು ಅವಲಂಬಿಸಬೇಕಾಗ್ತದೆ. ಅದರಿಂದ ಸ್ಥಳೀಯ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಬೇಕಾಗಿದೆ. ಎಸ್, ಒಂದು ಕಡೆಯಲ್ಲಿ ಅಲ್ಲಿಯ ಅವರ ಆರೋಪ ಏನಂದ್ರೆ ಸ್ಥಳೀಯರು ಈ ಹಿಂದೆಲೂ ಕೂಡ ಈ ಕಾಮಗಾರಿ ನಡೆದಿತ್ತು. ಆ ಸಂದರ್ಭ ವಸಂತ ವಿ ಸಾಲೆನ್ನಿ ಅವರ ಸಂದರ್ಭಗಳಲ್ಲಿ, ಆ ಶಾಸಕರ ಸಂದರ್ಭಗಳಲ್ಲಿ ಆ ಒಂದು ಕಾಮಗಾರಿ ನಡೆದಿತ್ತು, ಅಲ್ಲಿ ಕಳಪೆ ಆಗಿತ್ತು ಆ ಸಂದರ್ಭಗಳಲ್ಲಿ ಅನ್ನುವಂಥದ್ದು. ಆದ್ರಿಂದ ಇದು ಕುಸಿಸಿದೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೂಡ ನೀಡ್ತಾರೆ. ಅಂತ ಏನಾದ್ರೂ ಘಟನೆಗಳಾಗಿದೆ ಏನಂತ ಹೇಳಿದ್ರೆ, ಸುಮಾರು ವರ್ಷಗಳ ಹಿಂದೆ ಈ ಒಂದು ಸೇತುವೆ ಅಂದಿನ ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ವಸಂತ ವಿ ಸಾಲಿಯಾನ್ರ ಅವರ ಸಂದರ್ಭದಲ್ಲಿ ಸೇತುವೆ ನಿರ್ಮಾಣ ಆಗಿತ್ತು. ತದನಂತರ ಸಾಕಷ್ಟು ಜನರಿಗೆ ಓಡಾಟಕ್ಕೆ ಮತ್ತು ವಾಹನ ಸಂಚಾರಕ್ಕೆ ಇದು ಉಪಯೋಗ ಆಗ್ತಿತ್ತು. ಆದ್ರೆ ಈ ಒಂದು ಸೇತುವೆ ಈಗ ಶಿಥಿಲಾವಸ್ಥೆ ಆಗಿರೋದ್ರಿಂದ ಅಲ್ಲಿ ತೊಂದರೆ ನೆರೆ ಸಂಬಂಧಿಸಿದ ಈ ಒಂದು ಕುಸಿದಿದೆ ಅಂತ ಹೇಳ್ಬೋದು. ಈಗಾಗಲೇ ಸ್ಥಳೀಯ ಮಾಜಿ ಶಾಸಕರಾದ ರವಿಕುಮಾರ್ ತೊರಕಿ ಅವರ ಒಂದು ಮುತುವರ್ಜಿಯಿಂದ ಆ ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಪೂಜೆ ನಡೆದಿದೆ. ಆದ್ರೆ ಮುಂದೆ ಯಾವ ರೀತಿ ಈ ಒಂದು ಸೇತುವೆಯ ಕಾಮಗಾರಿ ಮುಂದುವರಿಸಿಕೊಂಡು ಹೋಗ್ಬಹುದು, ಈ ಒಂದು ನಮ್ಮ ಈಗ ಪ್ರಸ್ತುತವಾಗಿರುವಂತಹ ಶಾಸಕರಾಗಿರುವಂತಹ ಲಾಲಾಜಿ ಮೆಂಡನ್ ಅವರಿಗೆ ಕೂಡ ಇದೊಂದು ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಸ್ಥಳೀಯವಾಗಿ ಜನರಿಗೆ ಮುಖ್ಯವಾಗಿ ಉಪಯೋಗ ಆಗಿರುವಂತಹ ಈ ಸೇತುವೆ ಈಗ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಈ ಒಂದು ಸೇತುವೆಯ ಕಾಮಗಾರಿ ಯಾವ ರೀತಿ ಮುಂದುವರಿಬಹುದು ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಇನ್ನೊಂದು ಏನಂದ್ರೆ, ಇಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಸಂಬಂಧಿಸಿದಂತ ಅಭ್ಯರ್ಥಿಗಳು ಕೂಡ ಇಲ್ಲಿ ಬರ್ತಾರೆ, ನೋಡ್ತಾರೆ, ಮಾಡ್ತೀವಿ ಅನ್ನುವಂತಾರೆ, ಹೋಗ್ತಾರೆ, ಅಷ್ಟೇ ಮಾಡ್ತಾ ಇದ್ದಾರೆ. ಎಷ್ಟಂದ್ರೆ 21 ವರ್ಷಗಳಿಂದ ಕೂಡ ಇಂತಹ ಸಮಸ್ಯೆಗಳನ್ನು ಹೇಳ್ತಾನೆ ಇದ್ದಾರೆ. ಆವಾಗ ಪಂಚಾಯತಿ ಇತ್ತು, ಇದೀಗ ಪುರಸಭೆ ಆಗಿದೆ, ಆದ್ರೆ ಏನು ವ್ಯತ್ಯಾಸ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಅಂತ ಪರಿಸ್ಥಿತಿ ಇದೆಯಾ ಅಲ್ಲಿ? ನಿಜವಾಗಿ ಅಲ್ಲಿಯ ಸದಸ್ಯರ ಭೇಟಿ ನೀಡಿಲ್ಲ. ನಾವಿಲ್ಲಿ ಏನ್ ಗಮನಿಸ್ಬೇಕಂತ ಹೇಳಿದ್ರೆ, ಅಧಿಕಾರಿಗಳು ಕೇವಲ ಆ ಒಂದು ಸಂದರ್ಭದಲ್ಲಿ ಭೇಟಿ ನೀಡಿ ಭರವಸೆಯನ್ನು ಕೊಟ್ಟು ಹೋಗ್ತಾರೆ. ಯಾವುದೇ ಒಂದು ಕಾಮಗಾರಿಯ ಬಗ್ಗೆ ಅವರು ಬೆನ್ನು ಹಿಡಿದು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಸದಸ್ಯರು ಕೂಡ ಸೇರಿಸಿ ಜನರ ಏನು ಸಮಸ್ಯೆಗಳಿದೆ ಆ ಭಾಗಕ್ಕೆ ಆ ಒಂದು ಸಂದರ್ಭದಲ್ಲಿ ಕೇವಲ ಭೇಟಿಯನ್ನು ಕೊಡುವುದಲ್ಲ, ಆ ಒಂದು ಏನು ಮುಂದೆ ಆ ಭಾಗದಲ್ಲಿ ಆಗುವಂತಹ ತೊಂದರೆಗಳಿಗೆ ಸ್ಥಳೀಯ ಏನು ಜನಪ್ರತಿನಿಧಿಗಳು ಕೂಡ ಭೇಟಿ ಇಟ್ಟು ಪರಿಶೀಲನೆ ಮಾಡಬೇಕಾಗಿದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಂತ ಹೇಳಿದ್ರೆ, ನೆರೆಯ ಸಂದರ್ಭದಲ್ಲಿ ಬಂದು ಆಶ್ವಾಸನೆಯನ್ನು ಕೊಟ್ಟು ಹೋಗ್ತಾರೆ, ಬೇರೆ ಸಂದರ್ಭದಲ್ಲಿ ಅಲ್ಲಿ ಏನು ಜನಪ್ರತಿನಿಧಿಗಳು ಕಾಣಿಸಿಕೊಳ್ಳುವುದಿಲ್ಲ. ಈಗ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಕೂಡ ಹಾಗೆ ಆಗಿದೆ. ಆದ್ರೆ ಜನರ ಮುಂದೆ ಈ ಬಗ್ಗೆ ಹೋರಾಟ ಮಾಡುವ ಮೊದಲೇ ಇದನ್ನು ಸರಿಪಡಿಸುವಂತ ಕೆಲಸ ಜನರಿಂದ ಆಗ್ಬೇಕು, ಜನಪ್ರತಿನಿಧಿಗಳಿಂದ ಆಗ್ಬೇಕಾಗಿದೆ. ಹರೀಶ್, ಎಸ್, ಧನ್ಯವಾದಗಳು ಪ್ರಮೋದ್ ಅವರೇ ನಮಗೆ ಮಾತಾಡಿದಕ್ಕೆ.
ಎಸ್, ಇದು ಅಲ್ಲಿಯ ಸ್ಥಿತಿ, ಅಲ್ಲಿರುವಂತಹ ಪರಿಸ್ಥಿತಿ ಕೂಡ ಏನಿದೆ ಅನ್ನುವಂಥದ್ದನ್ನು ಸವಿಸ್ತಾರದ ವಿಚಾರಗಳನ್ನು ಕೂಡ ನಮ್ಮ ವರದಿಗಾರರು ಪ್ರಮೋದ್ ಅವರು ಕೂಡ ವಿಸ್ತರಿಸಿದ್ದಾರೆ. ಅಲ್ಲಿಯ ವಿಚಾರಗಳು ಏನು ಅಥವಾ ಅಲ್ಲಿಯ ಸಂಬಂಧಿಸಿದಂಥ ಅಧಿಕಾರಿಗಳು ಯಾಕೆ ಅಲ್ಲಿಗೆ ಬರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಎಸ್, ಮತ್ತಷ್ಟು ವಿಚಾರಗಳನ್ನು ಅದಕ್ಕೆ ಸಂಬಂಧಿಸಿದಂಥ ಸ್ಥಳೀಯರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿರುವಂಥದ್ದು. ಎಸ್, ಅವರ ಜೊತೆನೂ ಕೂಡ ಮಾತು ಮುಂದುವರಿಸ್ತೇನೆ. ಈಗಾಗಲೇ ಅಲ್ಲಿಯ ಪರಿಸ್ಥಿತಿ ಏನಿದೆ, ಅಲ್ಲಿ ದ್ವಿಚಕ್ರ ವಾಹನಗಾರರು ಮಾತ್ರ ಅಲ್ಲಿ ಸಂಚಾರ ಮಾಡುವಂಥ ಸ್ಥಿತಿ ಇತ್ತು ಆ ಸೇತುವೆಯಲ್ಲಿ. ಇದೀಗ ಅದು ಕೂಡ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಎಸ್, ಬಹಳಷ್ಟು ವಿಚಾರಗಳನ್ನು ಇವತ್ತು ನಾವು ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿ ಹಂಚಿಕೊಂಡ್ರಿ. ಎಸ್, ಕೊನೆಯದಾಗಿ ನೀವು ಹೇಳೋದಾದ್ರೆ ಅಲ್ಲಿಯ ಪರಿಸ್ಥಿತಿಯನ್ನು ಯಾವ ರೀತಿಯಲ್ಲಿ ಹೋರಾಟಗಳನ್ನು ಮುಂದೆ ಏನಾದರೂ ಹೋರಾಟ, ಇಷ್ಟು ಸೈಲೆಂಟ್ ಆಗಿದ್ರಿ ಒಂದು ಕಡೆ ನುಂಗಲಾರದ ತುಪ್ತಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಹೇಳಿದ್ರೆ ಒಂದು ಕಡೆಯಲ್ಲಿ ನೋವಾಗತ್ತೆ, ಇನ್ಯಾರಿಗೂ ನೋವಾಗತ್ತೆ ಅನ್ನುವಂಥ ಆ ಕಾಳಜಿಯಿಂದ ನಿಮ್ಮ ಗ್ರಾಮ ಒಂದು ಕಡೆಯಲ್ಲಿ ಮೂಲೆ ಗುಂಪಾಗ್ತಾ ಇದೆ ಅನಿಸ್ತಾ ಇಲ್ವಾ ನಿಮ್ಗೆ? ಎಸ್, ಹೋರಾಟ ಹೇಗಿರುತ್ತೆ? ಮುಂದಿನ ಹೋರಾಟ ಏನಾದ್ರು ಮಾಡುವಂತ ಪ್ಲಾನ್ ಇದೆಯಾ ಅಥವಾ ಇದನ್ನ ಆಗ್ತಾ ಅನ್ನುವಂಥದ್ದು ಇನ್ನೂ ಕಾಯ್ತಾ ಇರ್ತೀರಾ ಅನ್ನುವಂಥದ್ದು? ಇಲ್ಲ, ಇದು ಮಾಡದಿದ್ರೆ ನಾವು ಹೋರಾಟ ಮಾಡ್ತೇವೆ. ಎಸ್, ಕೊನೆಯದಾಗಿ ಅಧಿಕಾರಿಗಳಿಗಾಗಿರ್ಬೋದು, ಇದಕ್ಕೆ ಸಂಬಂಧಿಸಿದಂತ ಜನಪ್ರತಿನಿಧಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ರವಿ ಅವರೇ? ನಾವು ಹೇಳಿದ್ದೇವೆ 1 ವರ್ಷದ ಒಳಗೆ ಆಗ್ಬೇಕು. ಈ 1 ವರ್ಷದ ಒಳಗೆ ನಮ್ಗೆ ಬ್ರಿಡ್ಜ್ ಆಗ್ಬೇಕಂತ ಅವ್ರ ಹತ್ರ ಹೇಳಿದ್ದೇವೆ. ಮೊನ್ನೆ ಲಾಲಾಜಿ ಮೆಂಡರ್ ಬಂದಿದ್ರು, ಅವ್ರ ಹತ್ರ ಸಹ ಹೇಳಿದ್ದೇವೆ 1 ವರ್ಷದೊಳಗೆ ಬ್ರಿಡ್ಜ್ ಆಗಿ ಕೊಡ್ಬೇಕು ಅಂತ. ಎಸ್, ನಿಮ್ಮ ಆಸೆಯಂತೆ ಬ್ರಿಡ್ಜ್ ಕೂಡ ಆಗ್ಲಿ, ನಿಮ್ಮ ಸಮಸ್ಯೆ ಕೂಡ ಪರಿಹಾರ ಆಗ್ಲಿ. ಯಾಕಂದ್ರೆ ಬಹಳಷ್ಟು ಜನರು ಇದ್ದಾರೆ ಅಲ್ಲಿ. ಏನಾದ್ರೂ ಸಮಸ್ಯೆ ಆದಾಗ ಕೂಡಲೇ ಸ್ಪಂದಿಸುವಂತ ರಸ್ತೆ ಇದು ಮೂಲ ರಸ್ತೆ ಆಗತ್ತೆ ಅನ್ನುವಂಥದ್ದು. ಎಸ್, ಮುಂದಿನ ದಿನಗಳಲ್ಲಿ ಆಗ್ತದೆ ಅನ್ನುವಂಥ ಭರವಸೆ ನೀವು ಇಟ್ಕೊಂಡಿರಿ, ಅದ ನೆರವೇರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು ಇಬ್ಬರಿಗೂ. ಎಸ್, ಬಹಳಷ್ಟು ವಿಚಾರಗಳನ್ನು ನೀವು ನೋಡಿರ್ಬೋದು. ಭಯಾನಕ ಸೇತುವೆ ಅನ್ನುವಂಥ ವಿಚಾರದಲ್ಲಿ ಬಹಳಷ್ಟು ರಾಜಕೀಯದ ಕುತಂತ್ರಗಳು ಅಡಕವಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ರಾಜಕೀಯ ಒಂದು ಜಂಜಾಟ ಅನ್ನುವಂಥದ್ದು ಒಂದು ಇದೇ ಇರುತ್ತೆ. ಯಾಕಂದ್ರೆ ಯಾರೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಅವರು ಅಥವಾ JDS ನವರು ಮಾಡಿದಂಥ ಪ್ರಗತಿ ಕಾರ್ಯಗಳನ್ನು ಎಲ್ಲ ಒಂದು ಕಡೆ ನಮ್ಮದು ಅನ್ನುವಂಥದ್ದು ಹೇಳಿಕೆಯನ್ನು ಹೇಳುತ್ತಾ ಎಲ್ಲಾದ್ರೂ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಗ್ರಾಮದ ಈ ಸೇತುವೆ ಇಂಥ ಪರಿಸ್ಥಿತಿಗೆ ತಲುಪಿದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗುತ್ತೆ. ಏನೇ ಆಗಲಿ ರಾಜಕೀಯವನ್ನು ಬದಿಗೊತ್ತಿ ಜಿಲ್ಲಾ ಪಂಚಾಯತಿ ಆಗಿರೋ, ತಾಲೂಕ್ ಪಂಚಾಯತಿ ಆಗಿರೋ, ಪುರಸಭೆಯ ವಾರ್ಡಿನ ಸದಸ್ಯರಾಗಿರ್ಬೋದು, ನಿದ್ದೆಯಿಂದ ಎತ್ತೆತ್ಕೊಂಡು ಇದಕ್ಕೆ ಸಂಬಂಧಿಸಿದಂತ ವ್ಯವಸ್ಥೆಗಳನ್ನು ಮಾಡಿಲ್ಲ ಅಥವಾ ಸ್ಪಂದಿಸಿಲ್ಲ ಅಂತಾದ್ರೆ ಮುಂದೆ ಆಗುವಂತ ಅನಾಹುತಕ್ಕೆ ನೇರವಾಗಿ ನೀವು ಕೂಡ ಹೊಣೆಗಾರರಾಗ್ತೀರಿ. ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು ಅಷ್ಟೇ ತಾತ್ಕಾಲಿಕ ವ್ಯವಸ್ಥೆಗಳನ್ನು ಕೂಡ ಮಾಡುವಂತೆ ಮುಂದಾಗಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟವನ್ನು ಸ್ಪಂದನ ವಾಹಿನಿಯು ವರದಿಗಾರರು ಕೂಡ ಅದರ ಬಗ್ಗೆ ಬೆನ್ನತ್ತಿ ಹೋಗ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.